ಗುರುಗಣಾಧಿಪತಯೇ ನಮಃ. ಅಂಬುರು ಮದಳನೇತ್ರಿ ಶ್ರೀ ದುರ್ಗಾಂಬಿಕೆಯ ಬರಗೊಂಡು ಭಕ್ತಿಯಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾಡಿಯರ ಪಾದಾಂಬುಜಗೆ ಮೊಡಬಡುದ ಮಣಿಬೆರಿ ಕಥಾಮೃತವ ಹಾಗೆಂದುಕೊಳ್ಳಬಹುದು. ಅನೇಕವಿದೆ ಅನೇಕವಿದೆ. ಪದ್ಮಪುರಧರ ಸುಮೋಗ ವಿಸ್ತಾರ ಒಲಗವ ನೀಡುತ್ತ ಆಗೋ ಪುರಸಭೆಯ ಸತ್ಕೀರ್ತಿಯನ್ನು ತೇಳುವ ಸತಿಗೆ ಅರುಜ ತುಳು ಸತ್ಕೀರ್ತಿ ಎಂಬ ಸಚಿವನ ಕೂಡಿಯೇ ರಾಜವನು ಪಾಲಿಸುತ್ತಿದ್ದ ಪದ್ಮಶೇಖರ ಧರಣಿ ದೇವಿಯ ಮಡಿಲಲ್ಲಿ ಕಂಗೊಳಿಸುವ ಶುಭ ತಿಲಕದ ಹಾಗೆ ನಮ್ಮಿ ಪದ್ಮಾರ್ಕ್ಯಪುರವು ರಾರಾಜಿಸುತ್ತಿದೆ. ಈ ಭೂಮಂಡಲದಲ್ಲಿ ಅಖಿಲ ಭರತ ಖಂಡದಲ್ಲೆಲ್ಲೂ ಇಲ್ಲಿನ ಬಗ್ಗೆ, ಇಲ್ಲಿಯ ಅರಸನಾದ ನನ್ನ ಬಗ್ಗೆ ಖ್ಯಾತಿ ಇದೆ. ಮುಂಜಾನೆಯೇ ಎದ್ದು ಆರಾಧ್ಯ ದೇವರ ಅರ್ಚನೆಯನ್ನು ಮಾಡಿ ಪ್ರಾತಃ ವಿಧಿಗಳನ್ನು ತೀರಿಸಿ ಈ ನಾಡಿನ ಸಿಂಹಾಸನವನ್ನೇರಿಕೊಂಡೆ ಹಿರಿಯರಿಗೆ ಗೌರವವನ್ನು
ಅರಸಿ ಪದ್ಮಿನಿಯ ಅರಸಿ ಪದ್ಮಿನಿಯ ಮೆರೆದಿರಲು ಸತ್ವರಸಿಯ ಅರಸಿ ಪದ್ಮಿನಿಯ ಮೆರೆದಿರಲು ಸತ್ವರಸಿಯ ಈರ್ವರುದಿಸಿದರು ಅವಳಿ ಜವಳಿ ಊರ್ಮಿಯಳು ಕವಿ ಚಂದ್ರನಂತೆ ಸಾಂಸಾರಿಕವಾಗಿ ಯೋಚಿಸಿದ್ರೆ ಮಡದಿ ಪದ್ಮಿನಿಯನ್ನು ಗುರು ಹಿರಿಯರ ಆಶೀರ್ವಾದದಿಂದ ವಿವಾಹವಾದೆ. ಆ ಮುಖೇನವಾಗಿ ಈರ್ವರು ಪುತ್ರರತ್ನರನ್ನು ಪಡೆದಿದ್ದೇನೆ. ಮಾರ್ತಾಂಡ ತೇಜ ಕಮಲಧ್ವಜನೆಂಬ ನಾಮಧೇಯವನ್ನಿರಿಸಿದ್ದೇನೆ. ಬೆಳೆದು ನಿಂತಹ ಮಕ್ಕಳಲ್ಲಿ ನನ್ನ ಮನದ ಅಭಿಲಾಷೆಯನ್ನು ಹೇಳಿದೆ. ದಿಗ್ವಿಜಯಾರ್ಥಿಗಳಾಗಿ ಹೋಗಿ ತಮಗೊಪ್ಪುವ ವಧುವನ್ನು ನಿರ್ಧರಿಸಿ ಬರುತ್ತೇವೆ ಎಂಬ ಛಲದ ನುಡಿಯನ್ನಾಡಿದರು. ಮನಸ್ಸಿಗೆ ಬೇಸರವಾದರೂ ಮಕ್ಕಳ ಉತ್ಸುಕತೆಯನ್ನು ಕಂಡು ಆಶೀರ್ವದಿಸಿದ್ದೇನೆ. ಇರಲಿ, ಯಾವುದರ ಚಿಂತೆ ನಮಗಿಲ್ಲ. ಮಕ್ಕಳು ದಿಗ್ವಿಜಯಾರ್ಥಿಗಳಾಗಿ ಹೋಗಿ ಬರುವವರೆಗೂ ಅವರ ನಿರೀಕ್ಷೆಯಲ್ಲೇ ಇದ್ದು ಬಿಡುತ್ತೇನಂತೆ.
ಕರದಿ ಧರಿಸುತ್ತ ಅಸ್ತ್ರ ಶಸ್ತ್ರವ ಕರದಿ ಧರಿಸುತ್ತ ಅಸ್ತ್ರ ಶಸ್ತ್ರವ ಹೊರಟರಾಗೆ ಸಮರದಿದರು ಪರಮ ಭಾಗವತರು ಮತ ದುರದಿದರೆಯ ಗೆಲುವೆಯೆನುತ ದುರದಿದರೆಯ ಗೆಲ್ವೆಯೆನುತ ದುರದಿ ದರೆಯ ಗೆಲ್ವೆಯೆನುತ ಪರಿತರೋಷವೇಶರಾಗುತ್ತ ಹೊರಟರಾಗ ಸಮರದಿಗರು ಅಸ್ತ್ರ ಶಸ್ತ್ರ ಹೊರಟರು ಪ್ರೀತಿಯ ಮಕ್ಕಳು ನಾವು. ಹೌದಣ್ಣ. ವ್ಯಾಕುಲದಿಂದ ಇದ್ದಂತಹ ನಮ್ಮ ತಂದೆಯವರಿಗೆ ಆತ್ಮವಿಶ್ವಾಸದ ಮಾತುಗಳನ್ನಾಡಿ ಇಲ್ಲಿಗೆ ಬಂದಿದ್ದೇವೆ. ಹೌದು ಅಮ್ಮ, ಆ ಬಲ್ಮೆಯ ಬಲದಿಂದಲೂ ಏನು ನಾವು ಮುನ್ನುಗ್ಗುತ್ತಿದ್ದಂತೆ
ಹೋರಾಟರಾಗ ಸಮರಧೀರರೇ ಎಂದು ಕೊಂಡಾಡುತ್ತಾ ಇದ್ದಾರೆ. ಶ್ರೀಹರಿಯನ್ನು ನೆನೆಯುತ್ತಾ ಬಹಳ ರಾಜ್ಯಗಳನ್ನು ಗೆದ್ದುಕೊಂಡಿದ್ದೇವೆ. ಹೌದಣ್ಣ. ತಮ್ಮ, ಈ ಮೂಲಕ ನಮ್ಮ ಗೆಲುವಿನ ಚೈತ್ರ ಯಾತ್ರೆ ಮುಂದುವರಿತೆ ವಿನಃ ನಮ್ಮ ಇನ್ನೊಂದಾಸೆ ಕೈಗೂಡುವುದಿಲ್ಲ. ಹಾಗಾದರೆ ನಮ್ಮ ಗೆಲುವು ಎಂಬುದು ಅರ್ಧ ಮಾತ್ರ. ಹೌದು. ನಮಗೆ ಸರಿಯಾದ ಹೆಣ್ಣು ಯಾವ ದೇಶದಲ್ಲೂ ದೊರಕಿಲ್ಲ. ತಮ್ಮ, ಅದಕ್ಕೇನು ಮಾಡೋಣ? ಅಣ್ಣನಿಲಾಲಿಪುದು ಎಲ್ನಯ ಸಣ್ಣ ಮಾತುವ ಅಣ್ಣ ಸಂಪನ್ನ ಗುಣಾಢ್ಯನೆ ನನ್ನ ಹುಡುಗಿ ಕರಿಗಿಲ್ಲ ದೊರಕದೆ ಲಾಲಿಪುರು ಈ ಎಣ್ಣೆಯ ಸಣ್ಣ ಮಾತೋದ ಅಣ್ಣ ಅಮ್ಮ, ಕಾಡನ್ನು ಬಿಟ್ಟು ಕಾಡನ್ನು ಸೇರಿ ಹಾ, 6-7 ತಿಂಗಳುಗಳೇ ಸಂದು ಹೋದವು. ಹಾ, ನಮ್ಮ ಸಂಪತ್ತಿಗೆ ಯೌವನಕ್ಕೆ ಅಧಿಕಾರಕ್ಕೆ ಹಾ, ಸರಿ ಹೊಂದುವ ಹೆಣ್ಣು ಈ ತನಕ ಸಿಗಲಿಲ್ಲ. ಹೌದು. ಅಷ್ಟೇ ಅಲ್ಲದೆ ಹಾ. ನಾವು ಗೆದ್ದ ದೇಶಗಳಿಗಿಂತಲೂ ಹಾ. ಇನ್ನು ಹೋಗಬೇಕಾದ ದೇಶಗಳೇ ಹೆಚ್ಚು. ಸರಿ. ತಂದೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಹಾ. ಹೀಗೆ ಮಾಡಿದರೆ ಹೇಗಣ್ಣ? ಹೇಗೆ ತಮ್ಮ? ಅಣ್ಣ, ನಾವಿಬ್ಬರು ವಿರುದ್ಧ ದಿಕ್ಕಿನಲ್ಲಿ ಬೇರೆ ಬೇರೆಯಾಗಿ ಹೋದರೆ ದಿಗ್ವಿಜಯದ ಕಾರ್ಯವೂ ಬೇಗನೆ ಮುಗಿಯುತ್ತದೆ. ಅಷ್ಟೇ ಅಲ್ಲದೆ ಹಾ. ನಮಗೊಪ್ಪುವ ಸ್ತ್ರೀ ರತ್ನಗಳನ್ನು ಹುಡುಕಿಕೊಳ್ಳಲು ಸಹಾಯವಾಗುತ್ತದೆ. ಹಾ. ಆದರೆ ಅಣ್ಣ, ಇದಕ್ಕೆ ನಿನ್ನ ಅಭಿಪ್ರಾಯವೇನಣ್ಣ? ತಮ್ಮ, ಅಣ್ಣ, ಹುಟ್ಟಿನಿಂದಲೇ ನಾವು ಆಟ ಊಟ ಪಾಠಗಳಲ್ಲಿ ಜೊತೆಯಾಗಿದ್ದವರು. ಹೌದಣ್ಣ. ಈಗ ನನ್ನ ಬಳಿಯಲ್ಲಿ ನೀನು ಬಂದು ಹೇಳುವಂತಹ ವಿಚಾರವನ್ನು ಕೇಳಿದಾಗ ಮನಸ್ಸಿಗೆ ಬಹಳ ಬೇಸರವಾಗುತ್ತದೆ. ಓಹೋ. ತಮ್ಮ, ಬೇರೆ ಎನ್ನುವ ಮಾತು ಬೇಡ ತಮ್ಮ. ಅಣ್ಣ, ತಂದೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕೇ? ಓಹೋ ತಮ್ಮ, ಯಾವುದೇ ಕಾರ್ಯದಲ್ಲಿ ಕಾರಣವೇ ಪ್ರಧಾನ. ನಮ್ಮ ತಂದೆಗೆ ಕೊಟ್ಟಂತಹ ಮಾತು ಅದನ್ನು ಉಳಿಸುವುದು ನಮ್ಮ ಈ ದಿಗ್ವಿಜಯದ ಕಾರಣ. ಹೌದಣ್ಣ. ಹಾಗಾಗಿ ನಿನ್ನ ಮಾತಿಗೆ ಒಪ್ಪಿಗೆಯನ್ನು ನೀಡುತ್ತೇನೆ. ಆಗಲಿ. ಇದೇ ಸ್ಥಳದಿಂದ ನೀನು ಪೂರ್ವಾಭಿಮುಖವಾಗಿ, ನಾನು ಪಶ್ಚಿಮಾಭಿಮುಖವಾಗಿ ತೆರಳೋಣ. ಕಾರ್ಯ ಈಡೇರಿದ ನಂತರ ಪುನಃ ಈ ಸ್ಥಳವನ್ನು ಸೇರಿಕೊಳ್ಳೋಣ. ತಮ್ಮ, ಈ ಮೂಲಕ ನಿನಗೊಂದು ಸೂಚನೆ ಹೇಳುತ್ತೇನೆ. ಏನಣ್ಣ? ಯಾವುದೇ ಕಷ್ಟ ಕಾರ್ಯದಲ್ಲಿ ನಮ್ಮ ಆರಾಧ್ಯ ದೇವರಾದಂತಹ ಶ್ರೀಹರಿಯ ನಾಮೋಚ್ಚರಣೆಯನ್ನು ಬಿಡಬೇಡ. ಆಗಲಿ ಅಣ್ಣ. ಕರುಣಾಳು ಶ್ರೀಹರಿ ನಮ್ಮ ಕೈ ಬಿಡಲಾರ. ಇದು ತಡ ಮಾಡುವುದಲ್ಲ. ತೆರಳೋಣ. ಹಾಗೆ. ಹೊರಬೊರಡು ಬರುತ್ತ ಕಂಡನು ಘೋರವನದಿ ಪರಿಕಿಸುತ್ತಲಾಶ್ಚರ್ಯ ಪರನಾದವನದಿ ಆಶ್ಚರ್ಯವೇ ಸರಿ. ಘೋರವನದಿ ಪರಿಕಿಸುತ್ತ ಕಂಡನು ಅವರೇ, ಏನಿದು?
ಸಾರಂಗದೊಡನೆ ಪುಲಿ ಓಡುವುದು ಸಾರಂಗದೊಡನೆ ಪುಲಿ ಓಡುವುದು ಜೊತೆಯಾಗಿ ಆಟವಾಡುತ್ತಾ ಇದೆ. ಗರುಡನ ರೆಕ್ಕೆಯ ನೆರಳಲ್ಲಿ ಮೃಗಾಶ್ರಯವಿದೆ. ಹುಲ್ಲೆ ಮರಿಯು ಹುಲಿಯೊಂದಿಗೆ ಆಡುತ್ತಾ ಉಂಟು. ಹಾಗಾದರೆ ಈ ವನದಲ್ಲಿ ಇಂತಹ ಮಾರ್ಪಾಡುಗಳನ್ನು ತಂದವರಾದರೂ ಯಾರು? ಓಹೋ, ಯಾರೋ ಮಹಿಮಾನ್ವಿತರು ಈ ವನದಲ್ಲಿ ನೆಲೆಸಿರಬೇಕು. ಹಾಗೆ ಹುಡುಕಿ ನೋಡುತ್ತೇನಂತೆ. ಕಳ್ಳನು ಕಳ್ಳನು ಧ್ಯಾನಪರನಾದ ಮುನಿಯನು ಕಳ್ಳನು ಕಳ್ಳನು ಮುನಿಯಂಗ್ರಿಗಳನ್ನು ನೆಲೆಗೊಂಡು ತಪವ ಮಾಡುವವನು. ಕಳ್ಳನು ಮುನಿಯಂಗ್ರಿಗಳನ್ನು ನೆಲೆಗೊಂಡು ತಪವ ಮಾಡುವವನು. ಆದಂಡ ಕಾಷ್ಟವ ನೋಡುಗೊಂಡು ಕರದಿಯಜ್ಜ ಅದಲ್ಡ ಕಾಷ್ಟವ ನೋಡಿಕೊಂಡು ಕರದಿಯಜ್ಜ ಯಜ್ಜ ಕುಂಡವ ಬಲಿಗಳು ಮರಣಿಸಿದವನ ಕಳ್ಳನು. ಕಳ್ಳನು ಧ್ಯಾನಪರನಾದ ಮುನಿಯ ಕಳ್ಳನು.
ಕಂಡಾಗ ನನ್ನ ಶಿರ ಭಕ್ತಿ ಭಾವದಿಂದ ಬಾಗುತ್ತಾ ಇದೆ. ಮೊದಲಾಗಿ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆಯುತ್ತೇನೆ. ಗುರುದೇವ, ವಂದಿಸಿಕೊಂಡಿದ್ದೇನೆ. ನೋಡಿ ಮುನಿಯ ಶಿರಬಾಗಿ ಮಾಡಿದನು ನಮನ ಬೇಗ ಪಾಡಿ ಪೊಗಳುತ್ತ ಮನದಿ ಸ್ತುತಿಸಿಕೊಳ್ಳಾಡಿದನು ಭಕ್ತಿ ಬಗೆದಿಯೇ. ಜಯ ಜಯ ಧ್ಯಾನವುತ್ಪಾದನಲಗಿ ನೃಪವರನ ಸೋಲುವನು ನೋಡಿ ನಾನಾ ಪ್ರಕಾರದಿಲ್ದ ಮುನಿ ಕೇಳ್ದ ಏನು ನೀನಿಲ್ಲಿ ಬಂದಾಗ ಮುನಿ ಕೇಳ್ದ ನಿನ್ನ ತಂದೆ ನನ್ನ ನೆಚ್ಚಿನ ಶಿಷ್ಯನಾಗಿದ್ದ. ಆದರೆ ಇನ್ನೊಂದು ಪ್ರಶ್ನೆ ಮಗನೇ, ನೀನು ನಾಡನ್ನು ಬಿಟ್ಟು ಕಾಡನ್ನು ಸೇರಲು ಏನು ಕಾರಣ? ನೀನು ಒಬ್ಬನೇ ಬಂದಿರುವೆಯಾ? ಎಲ್ಲವನ್ನು ತಿಳಿಸು ಮಗನೇ. ಮಗನೇ, ನಾನು ಒರ್ವನೇ ನಾಡಿನಿಂದ ಹೊರಟವನಲ್ಲ. ನನ್ನ ಜೊತೆಯಾಗಿ ನನ್ನ ತಮ್ಮ ಕಮಲಧ್ವಜನು ಬಂದಿದ್ದಾನೆ. ದಿಗ್ವಿಜಯದ ಯಾತ್ರೆಯಲ್ಲಿ ಮುಂದುವರಿಯುತ್ತಾ ಬೇರೆ ಬೇರೆ ಆದೆವು. ನಾನು ನಿಮ್ಮನ್ನು ಕಾಣುವ ಪುಣ್ಯದೊರಗಿತ್ತು ನನಗೆ. ಹಾಗಾಗಿ ಇಲ್ಲಿಗೆ ಬಂದಿದ್ದೇನೆ. ಗುರುವರ್ಯ, ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಮಾಡಿ ಗುರುದೇವ. ಮಗನೇ ಮಾತಾಡ ತೇಜ. ಗುರುದೇವ, ಎನ್ನುವ ಮಾತನು ಕೇಳಿ ವಿನಯದೊಳಗ ಮುನಿಯು ಘನತರದ ಸರ್ವ ಜಯ ಎನಿಪದನು ಶರವಿತ್ತೋ. ಮುನಿವರನು ಘನತರದ ಸರ್ವ ಜಯವಿನಿಪದನ ಶರವಿತ್ತೋ. ತನಯನೊಳಗದ ಬಿಡುವುದೋ ತೊಡುವುದೋ ಕಲಿಸಿ ನುಡಿದಾಗ ಎನ್ನುವ ಮಾತನ ಕೇಳಿ ಮಗನೇ ಆ
ನುಡಿದ ಕೇಳಿಯ ಬಂದೆ ನೋರ್ವನ ದೃಢ ಬಲದೊಳು ಅಣ್ಣನಿಂದ ಬೀಳ್ಕೊಟ್ಟಂತಹ ನಾನು ಅದೆಷ್ಟೋ ದೂರ ನಡೆದೆ. ಹಸಿವು ಬಾಯಾರಿಕೆ ನನ್ನನ್ನು ಬಾಧಿಸುತ್ತಾ ಇದೆ. ಒಂದು ಹೆಜ್ಜೆ ಮುಂದೆ ಇಡುವ ಶಕ್ತಿ ನನ್ನಲ್ಲಿ ಇಲ್ಲವಾಗಿದೆ. ಏನು ಮಾಡಲಿ? ಅಣ್ಣನ ಮಾತನ್ನು ಕೇಳದೆ ಬಂದುದು ದೊಡ್ಡ ಅಪರಾಧವಾಯಿತೆ. ಅದು ಅಲ್ಲಿ ಕಾಣುತ್ತಿರುವ ವಿಶಾಲ ವೃಕ್ಷದ ಅಡಿಯಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ನಂತರ ನನ್ನ ಪದವನ್ನು ಮುಂದುವರಿಸುತ್ತೇನೆ. ಓಹೋ ಹೋ ಓ ಆ ಕಾರ ಕೂಡ್ಕೊಂಡು ಬಂದ್ರಪ್ಪ ಗಿಣಕಾರ ಕೂಡ್ಕೊಂಡು ಬಂದ್ರಪ್ಪ ನಮ್ಮ ವನದಾಗ ಬ್ಯಾಟಿಗೆ ಬಂದ್ರಪ್ಪ ನಮ್ಮ ವನದಾಗ ಬ್ಯಾಟಿಗೆ ಬಂದ್ರಪ್ಪ ಗಿಣಕಾರ ಕೂಡ್ಕೊಂಡು ಬಂದ್ರಪ್ಪ ಗಿಣಕಾರ ಕೂಡ್ಕೊಂಡು ಬಂದ್ರಪ್ಪ ನಮ್ಮ ಬನದಾಗ ಬ್ಯಾಟಿಗೆ ಬಂದ್ರಪ್ಪ ನಮ್ಮ ಬನದಾಗ ಬ್ಯಾಟಿಗೆ ಬಂದ್ರಪ್ಪ ನಮ್ಮ ಬನದಾಗ ಬ್ಯಾಟಿಗೆ ಬಂದ್ರಪ್ಪ ಮನಿಗೊಂದು ಜಲವಳ್ದು ಮನೆಗೋದು ಜಲ ಹೊರಟು ಮನೆಗೋದು ಜಲ ಹೊರಟು ನೆರೆದಾರ ಕಾಡಾಗೆ ಜನಬಲ್ಲ ಸಮೂಹ ಎನ್ನಬೇಕು ಜನಬಲ್ಲ ಸಮೂಹ ಎನ್ನಬೇಕು ಜನವಲ್ಲ ಸಮೂಹ ಎನ್ನಬೇಕು ಮನದಾಗೆ ಹುರ್ಪೇರಿ ಮನದಾಗೆ ಹುರ್ಪೇರಿ ಮನದಾಗೆ ಹುರ್ಪೇರಿ ಮನದಾಗೆ ಹುರ್ಪೇರಿ ಬಿಲ್ಬಾಣ ಕೈ ಸೇರಿ ಬಿಲ್ಬಾಣ ಕೈ ಸೇರಿ ಬಿಲ್ಬಾಣ ಕೈ ಸೇರಿ ಬನದಾಗ ಬಾಡೂಟ ಉಣಬೇಕು ಬನದಾಗ ಬಾಡೂಟ ಉಣಬೇಕು ನಮ್ಮ ಬನದಾಗ ಬಾಡೂಟ ಉಣಬೇಕು ಗಿಣಕಾರ ಕೂತ್ಕೊಂಡು ಬಂದ್ರಪ್ಪ ನಮ್ಮ ಬನದಾಗೆ ಬ್ಯಾಟಿಗೆ ಬಂದ್ರಪ್ಪ ನಮ್ಮ ಬನದಾಗ ಬ್ಯಾಟಿಗೆ ಬಂದ್ರಪ್ಪ ಬೀಸಿ ಮೊಲ ಹೊಲ್ಲೆ ಕಾಕೋಳಿಗಿರಿ ನವಿಲೋ ಬಲೆ ಬೀಸಿ ಮೊಲ ಹೊಲ್ಲೆ ಕಾಕೋಳಿಗಿರಿ ನವಿಲೋ ಅವುಗಳನ್ನೆಲ್ಲ ಹಿಡಿದು ಕಟ್ಟಿಡಬೇಕು ಅವುಗಳನ್ನೆಲ್ಲ ಹಿಡಿದು ಕಟ್ಟಿಡಬೇಕು ಹುಲಿ ಸಿಂಗ ಕಾಡಾನೆ ಹುಲಿ ಹುಲಿ
ಹುಲಿಸಿಂಗ ಕಾಡಾನೆ ಹಂದಿ ಕಾಡ್ಕೋಣಕ್ಕೆ ಹುಲಿಸಿಂಗ ಕಾಡಾನೆ ಹಂದಿ ಕಾಡ್ಕೋಣಕ್ಕೆ ಹಂದಿ ಕಾಡ್ಕೋಣಕ್ಕೆ ಹಂದಿ ಕಾಡ್ಕೋಣಕ್ಕೆ ಹಂದಿ ಕಾಡ್ಕೋಣಕ್ಕೆ ಸುಳಿವರಿದು ಬಾಣವ ಬಿಡಬೇಕು ಸುಳಿವರಿದು ಬಾಣವ ಬಿಡಬೇಕು ಸುಳಿವರಿದು ಬಾಣವ ಕಾರ ಕೂಡ್ಕೊಂಡು ಬಂದ್ರಪ್ಪ ನಮ್ಮ ಬನದಾಗ ಬ್ಯಾಟೆಗೆ ಬಂದ್ರಪ್ಪ ನಮ್ಮ ಬನದಾಗ ಬ್ಯಾಟೆಗೆ ಬಂದ್ರಪ್ಪ ಓಹೋ ಹಾಗಂತ ನಮಗೆ ಹೆಸರನ್ನಿಟ್ಟವರು ಯಾರು? ಮತ್ಯಾರು? ನಾಡ್ಜನ ಅಲ್ವೇ ಕಿರಾಸ್ತಣ್ಣ. ನಮ್ಮ ಉದ್ಯೋಗ ಏನು? ನಮ್ಮ ಉದ್ಯೋಗ ಬ್ಯಾಟೆ ಕಿರಾಸ್ತಣ್ಣ. ಅದೌದು, ಹೆಣ್ಣಿನಂತೆ ಇಂದು ಕೂಡ ಬೇಟೆಗೆಂದು ಹೊರಟವರು. ಹೌದು, ಬೇಟೆಗೆ ಹೀಗೆ ಹೋಗಲು ಸಾಧ್ಯವೇನು? ಆಗುವುದಿಲ್ಲ ಕಿರಾಸ್ತಣ್ಣ. ಬೇಟೆ ಆಡಲು ಪ್ರಾಣಿಗಳು ಕೊಲೆಗಳು ಮುಖ್ಯವಾಗಿ ಜನರು ಬೇಕು. ಹೌದು ಕಿರಾಸ್ತಣ್ಣ. ಮೊದಲಾಗಿ ಯಾರ್ಯಾರು ಬಂದಿದ್ದಾರೆ ಅಂತ ಸ್ವಲ್ಪ ವಿಚಾರಿಸಿ ನೋಡು. ಹಾಗೆ ಆಗಲಿ. ಹೆಸರೇನು? ಮೆಲ್ಲ ಮೆಲ್ಲ ಹೇಳ್ತದೆ ನನಗೆ. ಮೆಲ್ಲ 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 ಕೇಳ್ತದೆ ನನಗೆ. ನಿಂದು ಇದು ನಂದಲ್ಲ, ನನಗೆ ಗೊತ್ತದು. ಇರ್ಲಿ. ನಿಂದು ಇದು ನನ್ನದೇ. ಇರ್ಲಿ ಇರ್ಲಿ ಇರ್ಲಿ. ಕಿರಾಸ್ತಣ್ಣ, ಏನಾಯ್ತು? ಮೇಲ್ ಮನೆ ಮಾದ, ಹಾ. ಕೆಳ ಮನೆ ಕೆಂಚ, ಹಾ. ದೂರದಾಗೆ ಹನುಮ, ಹಾ. ಹತ್ರದಾಗೆ ಕರಿಯ, ಎಲ್ಲಾರು ಬಂದವರೆ ಗಿರಸನ್ನ. ಹೌದೇ? ಹಾ, ಹಾಗಿದ್ದರೆ ನಮಗೆ ಆಯುಧಗಳು ಬೇಕು. ಹೌದೌದು. ಯಾರ್ಯಾರು ಯಾವ ಯಾವ ಆಯುಧಗಳನ್ನು ತಂದಿದ್ದಾರೆ ಸ್ವಲ್ಪ ವಿಚಾರಿಸಿ ನೋಡು. ಹಾಗೆ ಆಗ್ಲಿ. ಲೇ, ನೀನ್ ಏನ್ ತಂದಿದ್ಯೇನು? ಇರ್ಲಿ ಇರ್ಲಿ. ನಿಂದು ಬಾಳ ಒಳ್ಳೇದು. ನಿಂದು ನೀ ಯಾರಿಗೆ ಕುತ್ತು ಬೇಡ. ನಿಂದು ಇರ್ಲಿ ಇರ್ಲಿ. ಲೇ, ನಿಂದೇನ್ಲೇ? ಓ, ಕಟಾರಿ. ಇರ್ಲಿ ಇರ್ಲಿ. ನಿಂದು ಅಯ್ಯೋ, ಇರ್ಲಿ ಇರ್ಲಿ. ನಂದೆ ನಂದೆ ಅದು. ಅದು ಇರ್ಲಿ ಇರ್ಲಿ. ಓಯ್ ಕಿರಾಸ್ತಣ್ಣ, ಏನಾಯ್ತು? ಎಲ್ಲಾರು ಒಂದೊಂದು ಆಯ್ತು ಅಂತಾನಿದ್ದಾರೆ. ಹಾ, ಈಗ ಬಲೆಗಳು ಬೇಕಲ್ವಾ? ಹೌದು ಗಿರಸ್ತಣ್ಣ. ಯಾರ್ಯಾರು ಯಾವ ಯಾವ ಬಲೆಗಳನ್ನು ತಂದಿದ್ದಾರೆ ಸ್ವಲ್ಪ ವಿಚಾರಿಸಿ ನೋಡು. ಆಯ್ತು ಕಣಣ್ಣ. ಲೇ ಕೆಂಚ, ನೀನೇನ್ ತಂದಿದ್ಯೇನು? ಅದು ಯಾಕೋ ತಂದಿದ್ಯೆ? ಅದು ಮನೆಯಲ್ಲಿ ಇರುದನ್ನು. ಓಹೋ, ಹೌದೌದು, ಗೊತ್ತಾಯ್ತು ಗೊತ್ತಾಯ್ತು. ನಿಂದು ಯಾಕೋ ಮನೆಯಲ್ಲಿ ಅಮ್ಮ ಹುಡುಕ್ತಿರ್ಬೇಕು ನೀರು ಜಗಿಲಿಕ್ಕೆ. ನೀನ್ ಯಾಕೋ ತಂದಿದ್ಯಾ ಅದನ್ನು? ಹೋಗೋ ಮನೆಯಲ್ಲಿ ಇಟ್ಟು ಬೇಡ ಬೇಡ. ನಿಂದು ಇರ್ಲಿ, ಅದು ಒಳ್ಳೆ ಆಗ್ತದೆ. ಮತ್ತೆ ಕೊನೆಗೆ ಬೇಕಾಗ್ತದೆ, ಸ್ವಲ್ಪ ಸ್ವಲ್ಪ ತೆಗೆಯುವ. ನಿಂದು ಇರ್ಲಿ ಇರ್ಲಿ. ನಿಂದು ನಿಂದು ಕಿರಾಸ್ತಣ್ಣ, ಎಲ್ಲಾರು ಒಂದೊಂದು ಬಳೆಗಳನ್ನು ತಂದಿದ್ದಾರೆ. ಈಗ ನಮಗೆ ನಾಯಿಕರು ಬೇಕಲ್ವಾ? ಓ ಕಿರಾಸ್ತಣ್ಣ, ಹಾ, ಬೇಡ. ಯಾಕೋ? ಓ ಇವ ಇದ್ದಾನಲ್ಲ ನಾಯಿ ಅಂತ ಮಗ ಕಿರಾಸ್ತಣ್ಣ. ಹೌದೇ? ಓದಲ್ಲಿ ಬಂದಾನಿ ಕೂಸ್ತವನೆ ಕಿರಾಸ್ತಣ್ಣ. ಓಹೋ, ಹಾ, ನಾಯಿಗಳು ಬೇಡ. ನಾಯಿ ಮಾಡುವ ಕೆಲಸವನ್ನು ಒಬ್ಬನೇ ಮಾಡ್ತಾನೆ ಕಿರಾಸ್ತಣ್ಣ. ಆಯ್ತು. ಹಾಗಿದ್ದರೆ ಬೇಟೆಗೆ ತೆರಳೋಣ. ಆಗಲಿ ಗಿರಾಸಣ್ಣ. ನಿಲ್ಲಿ ನಿಲ್ಲಿ ನಿಲ್ಲಿ. ಹೋಗ್ಲಿಕ್ಕೆ ಒಂದು ಕ್ರಮ ಉಂಟು. ಉದ್ದಕ್ಕೆ ಹೋಗುದಲ್ಲ ನೋಡಿ, ಅವರೆಲ್ಲ ಆಗ ಊಟ ಮಾಡಿದ್ದಾರೆ. ಎಂತ ಒಂದು ಉದ್ದಕ್ಕೆ ಎಲ್ಲರೂ ಹೋಗುದೇ, ಊಟ ಉಂಟು ಹೇಳಿದಷ್ಟೇ ಎಲ್ಲರೂ ಬರುವುದೇ. ನಮ್ಮದಾಗೆಲ್ಲ ನಮ್ಮದೊಂದು ಕ್ರಮ ಉಂಟು. ಮೊದಲು ದೇವರು, ನೀವು ಮುಂದೆ. ಬಲೆ ಬಲೆ. ಅದಕ್ಕೆ ಎಂತ ಬಂದ್ರು. ಓಯ್ ಗಿರಾಸಣ್ಣ, ಏನಾಯ್ತು? ಅದು ಮುಂದಿನ ತಲೆ ಸ್ವಲ್ಪ ತೆಗೆಯುವ ಅಂತ. ಹಿಂದಿನ ಕಾಲು ಕಡಿ. ಹಾ ಹಾ, ಬೇಡ ಬೇಡ ಬೇಡ. ಹೋಗ. ಓಹೋ,
ಏನಾಯ್ತು? ಒಂದು ಹರಿವಾಣ ಹಾ ನಮ್ಮನ್ನು ಇಲ್ಲೇ ಎಲ್ಲೂ ಸುತ್ತು ಮುಡಿಸಿದ ಹಾಗೆ ಕಾಣಿಸಿತು. ಹಾ ನಮ್ಮನ್ನು ಸುತ್ತು ಮಾಡಿಸಿದ ಹಂದಿ ಹಾ. ಇಲ್ಲೋ ಎಲ್ಲೋ ಎಂದಿರಬೇಕಾದರೆ ಹಾ. ನಾವು ಒಂದು ಕೆಲಸ ಮಾಡಬೇಕು. ಏನ್ ಮಾಡ್ಬೇಕು ಕಿರಸಣ್ಣ? ಒಬ್ಬೊಬ್ಬರು ಒಂದೊಂದು ಗಂಡಿಯಲ್ಲಿ ನಿಲ್ಬೇಕು. ಆಯ್ತು, ಯಾರ್ಯಾರು ಯಾವ ಯಾವ ಗಂಡಿಯಲ್ಲಿ ನಿಲ್ತಾರಂತ ಸ್ವಲ್ಪ ವಿಚಾರಿಸಿ ನೋಡು. ಹಾಗೆ ಆಗ್ಲಿ. ಲೇ, ನೀನ್ ಯಾವ ಗಂಡಿಯಲ್ಲಿ ನಿಲ್ತೀಯೋ? ಇರ್ಲಿ ಇರ್ಲಿ. ನಿಂದು ಹಾ ಎಲ್ಲ ಅಂಗಡಿಯೊಳಗೆ ನುಗ್ಬೇಡ. ನಿಂದು ಹಾ ಒಳ್ಳೆ ಸಲ ನಿಂದು ಹಾ ಅದಿಲ್ಲೇ ಹತ್ತಿರ. ನಿಂದು ನಿಂದು ಕಿರಸಣ್ಣ. ಹಾ ಎಲ್ಲಾರು ಒಂದೊಂದು ಅಂಗಡಿ ಒಳಗೆ ನಿಲ್ತಾರಂತೆ. ಇರ್ಲಿ, ನೀನು ಎಲ್ಲಿ ನಿಲ್ತಿ? ನಾನು ನೀರು ಕೆಳಗಿನಿಂದ ಮೇಲೆ ಹೋಗೋ ಜಾಗದಲ್ಲಿ ನಿಲ್ಲುತ್ತೇನೆ. ಹೇ ಅದೇಗೋ ನೀರು ಕೆಳಗಿನಿಂದ ಮೇಲೆ ಹೋಗುವುದು? ಹಾಗಲ್ಲ ಕಿರಸಣ್ಣ. ಮತ್ತೆ ಹೇಗೋ? ನೋಡಿ, ಈ ಪ್ರಾಣಿಗಳೆಲ್ಲ ಬಾಯಾರಿಕೆ ಆದಾಗ ನೀರು ಕುಡಿಯಲೆಂದು ನೀರಿನ ಹಳ್ಳಕ್ಕೆ ಬರುತ್ತದೆ. ಹಾ ಆಗ ಹಾಯಾಗಿ ನೀರು ಕುಡಿದು ಹಾ ಮೇಲಕ್ಕೆ ಹೋಗುವಾಗ ನನ್ನ ಈ ಕೋಲಿನಿಂದ ಒದ್ದೇ ಬೆಟ್ಟಿಗೆ ಪ್ರಾಣಿ ಅಲ್ಲಿಗೆ ಕಿರಸಣ್ಣ. ಆಯ್ತು. ಹಾ ಕಿರಸಣ್ಣ ಓಡ್ತಾ ಉಂಟು. ಕಿರಸಣ್ಣ ಎಲ್ಲೋ ಇಲ್ಲೋ ಬಿದ್ದಿರಬೇಕು. ನೋಡ್ಕೊಂಡು ಬಾಕಿ ರಸ್ತನ್ನ. ಆಯ್ತು ಕಣಣ್ಣ. ಹಂದಿ ರಕ್ತ ಕಿರಸ್ತಣ್ಣ. ಏನಾಯ್ತು? ಸಂಗತಿ ಮೋಸ, ವ್ಯಾಪಾರ ಕಷ್ಟ. ಏನಾಯ್ತು? ಹಂದಿ ಜೀವ ಸಂಕಟಕ್ಕೆ ಹುತ್ತದ ಒಳಗೆ ನುಗ್ಗಿದ ಹಾಗೆ ಕಾಣುತ್ತದೆ. ಉದ್ದವನ್ನು ಹಗೆದು ಹಂದಿಯನ್ನು ಹೊರತ್ತ. ಹಾಗೆ ಆಗ್ಲಿ. ಏನಾಯ್ತು? ಹಂಟೆ ಮರದಿಂದ ಹಲಸಿನಕಾಯಿ ಬಿದ್ದೈತಿಯೇ. ಅದು ಹೇಗೋ? ಹಂಟೆ ಮರದಿಂದ ಹಲಸಿನಕಾಯಿ ಬೀಳೋದು? ಓ ಕಿರಸಣ್ಣ, ಏನಾಯ್ತು? ಇದು ಹಂಟೆ ಮರದಿಂದ ಹಲಸಿನಕಾಯಿ ಬಿದ್ದದ್ದು ಅಲ್ಲ, ಮತ್ತೆ ಹುತ್ತ ಬೆಳೆದದ್ದು ಅಲ್ಲ. ಮತ್ತೆ ಹಂದಿ ಪಕ್ಕದಾಗಿ ಒಬ್ಬ ದಾರಿ ಮನುಷ್ಯ ಇದ್ದಾನೆ. ಸ್ವಲ್ಪ
ಕೊಂದಂತ ಹಂದಿ, ದಯಮಾಡಿ ಅದನ್ನು ಕೊಟ್ಟು ಬಿಡಿ. ಕಿರಸ್ತಣ್ಣ, ಏನಾಯ್ತು? ಈ ಜನಕ್ಕೆ ನಮ್ಮ ಭಾಷೆ ಬರುದಿಲ್ಲ ಅಂತ ಕಾಣಿಸುತ್ತದೆ. ನಿನಗೆ ಗೊತ್ತಿರುವ ಭಾಷೆಯಲ್ಲಿ ಮಾತನಾಡಿಸಿ ನೋಡು. ಹಾಗೆ ಆಗ್ಲಿ. ಓ ಅಣ್ಣರೇ ನಮಸ್ಕಾರ ಉಂಡು. ಇಂದು ಕಾರದ ಮೊದಲು ಈ ಪಂಜಿ ಬೂಡ್ದುಂಡು ಶ್ರೀಮಂತ ಕೊಡುವಾರ ಅಂಗ್ಲೆಗೆ. ಕಿರಸಣ್ಣ, ಏನಾಯ್ತು? ಈ ಜನಕ್ಕೆ ನಮ್ಮ ಭಾಷೆ ಬರತ್ತೇನಲ್ಲ, ಮತ್ತೆ ನನ್ನ ಹತ್ರ ಮಾತನಾಡಿಲ್ಲ ಅಂತ ಕಾಣಿಸುತ್ತದೆ. ಮುದಿಯಪ್ಪಣ್ಣ ಹಾಳು ಮಾಡಿದ್ದು ಹಾಲು, ಹಾಳು, ಮಗ ಮಾಡಿದ್ದು ಮಜ್ಜಿಗೆ, ಮಧ್ಯಮ, ಹಾ. ತಾನು ಮಾಡಿದ್ದು ಉದ್ದಪ್ಪ. ಉತ್ತಮ. ಹಾಗಾಗಿ ನಾನೇ ಮಾತನಾಡಿಸಿ ನೋಡುತ್ತೇನೆ. ಎಲ್ಲ ಹುಡುಗ, ಏನಿಲ್ಲ, ಇದು ನಾನು ಕೊಂದಂತಹ ಹಂದಿ, ಹಾ. ಅದನ್ನು ನನಗೊಪ್ಪಿಸಿಕೊಡು. ನೀನು ಕೊಂದ ಪ್ರಾಣಿ ನಿನ್ನಲ್ಲಿರಬಹುದು, ಆದರೆ ಇದು ನಾನು ಕೊಂದ ಹಂದಿ, ಕೊಡುವುದಕ್ಕಾಗುವುದಿಲ್ಲ. ಒಳ್ಳೆಯ ಮಾತಿನಲ್ಲಿ ಕೇಳುತ್ತಿದ್ದೇನೆ. ಹಾ. ನಾನು ಕೊಂದ ಹಂದಿ ನನಗೆ ಕೊಡು. ಕೊಡುವುದಕ್ಕಾಗುವುದಿಲ್ಲ. ಓಯ್ ಮುದಿಯಪ್ಪಣ್ಣ, ಕಿರಸ್ತಣ್ಣ, ಅವನಲ್ಲಿ ಹೇಳೋ ಇನ್ನೊಮ್ಮೆ, ಹಾ. ಅದು ನಾನು ಕೊಂದಂತಹ ಪ್ರಾಣಿ ನನಗೆ ಕೊಡುವುದಕ್ಕೆ. ಕಿರಸ್ತಣ್ಣ, ಏನಾಯ್ತು? ಅವ ಕೊಡುವುದಿಲ್ಲ, ನೀವು ಬಿಡೋದಿಲ್ಲ. ಹಾ, ಈಗ ಒಂದು ಪಂಚಗಜ್ಜೆ ಆಗ್ಬೇಕು. ಎಂತ? ಪಂಚಗಜ್ಜೆ ಅದು ಏನು? ಅದು ಮೂರನೇ ವ್ಯಕ್ತಿ ಮಾಡ್ತಾರಲ್ಲ. ಅಂತಹ ಮೂರನೇ ವ್ಯಕ್ತಿ ಯಾರಿದ್ದಾರೆ ನಮ್ಮಲ್ಲಿ? ಇದ್ದಾರೆ ಕಿರಸ್ತಣ್ಣ, ಮೇಲೊಬ್ಬರು ಕುಳಿತಾರೆ. ಯಾರು? ಮತ್ಯಾರು? ನಮ್ಮವರೇ, ಹತ್ತಿರದವರು, ಭಾಗವತರು. ಹೌದೇ? ಹಾ, ಒಂದು ಮಾಡಿಸ್ಬರ್ತೇನೆ ನಾನು. ರಾಮರಾಮಣ್ಣ, ಇಬ್ಬರಿಗೆ ಪಂಚಗಜ್ಜೆ ಆಗ್ಬೇಕು. ಜಗಜ್ಜಯ ಮಣ್ಣಿಗೆ ಜನ ಬೇರೆ. ಹೆಚ್ಚು ಜನಕ್ಕೆ ಬೇಡ, ಹಾ. ಇನ್ನೇದು ಮನೆಯಲ್ಲಿ ಹಾಗೆ ಉಳಿದುಂಟು. ಹಾ. ಹೆಚ್ಚು ಜನ ಇಲ್ಲ, ಇಬ್ಬರೇ. ಒಂದು ಪಂಚಗಜ್ಜೆ ಬೇಕಿತ್ತಾ? ಅದೇ ಅದೇ ಅದೇ. ಯಾವ ವಿಷಯ? ನೋಡಿ, ಒಂದು ಹಂದಿ ಸತ್ತು ಬಿದ್ದಿದೆ. ಹಾ. ನಮ್ಮ ಯಜಮಾನರು ಹೇಳಿದ್ದು ಅವರು ಬಂದದುಂಟ, ಹ್ಮ್. ಓ ದಾರಿ ಮನಸ್ಸಿಗೆ ಹೇಳ್ತಾನೆ ನಾನು ಬಂದದುಂಟ. ಹಾ. ಈಗ ನೀವೇ ಒಂದು ತೀರ್ಮಾನ ಕೊಡ್ಬೇಕು. ನ್ಯಾಯ ಬೇಕಲ್ಲ. ಹೌದೌದು. ಅವರು ಯುದ್ಧ ಮಾಡಲಿಕ್ಕೆ ತಗೊಂಡಿದ್ದಾರೆ. ಹಾ, ಮಾಡಿಸುವ, ನಮ್ಮ ಯಜಮಾನರು ಮಾಡಿಸುವ. ಅವರು ಯುದ್ಧ ಮಾಡಿ ಯಾರು ಗೆದ್ರು ಅವರಿಗೆ ಅಷ್ಟರವರೆಗೆ ಹಂದಿಯನ್ನು ನನ್ನ ಹತ್ರ ಅವೇ ಮಾದಕ್ಕೆ ಅಂಚ ಹಂದಿಯನ್ನು ಒಳಗೆ ತಗೊಂಡು ಏನಾಯ್ತು? ಪಂಚಗಜ್ಜೆ ಆಯ್ತು. ಇಬ್ಬರು ಓಡಾಡಬೇಕಂತೆ. ಗೆದ್ದವರಿಗೆ ಹಂದಿ, ಅಷ್ಟರವರೆಗೆ ಹಂದಿ ಭಾಗವತರಿಗೆ. ಆಗಲಿ, ಸಿದ್ಧನಾಗು ಯುದ್ಧಕ್ಕೆ. ಯಾರಮ್ಯ ಪುಟ್ಟ ಹುಡುಗನ ಇದೆ ಇದು ನಾನು ಕೊಂದ ವ್ಯಕ್ತಿ. ಓಹೋ, ನನಗೊಪ್ಪಿಸು. ಹಾ, ಒಳ್ಳೆಯ ಮಾತಿನಲ್ಲಿ ಹಾ. ಬಂದ ದಾರಿಯಲ್ಲೇ ಹಿಂದೆ ಸರಿ. ಉಜ್ವಲ್. ಕರುಣಾದಿಂದ ರಕ್ಷಿಸುವೆನು ಜಗಳ ಬಿಡಿ. ಓ, ಕಾಣಬೇಡ, ಏನಲ್ಲ? ನನ್ನನ್ನು ಕಾಣಬೇಡ. ಹರಿಣವನ್ನು ಕೊಂದದ್ದು ನಾನೇ, ಆದ್ದರಿಂದಲೇ ಅದು ನನ್ನ ಪದದಲ್ಲಿ ಬಂದು ಬಿದ್ದಿದೆ. ಹರಿಣದ ಮಾಂಸ ತಿನ್ನಬೇಕೆಂಬ ಆಸೆ ನಿನ್ನಲ್ಲಿ ಹೆಚ್ಚಾಗಿದ್ದರೆ ಹೇಳು, ಹರಿಣವನ್ನು ನಿನಗೆ ದಾನವನ್ನು ನೀಡುತ್ತೇನೆ. ಅದು ಬಿಟ್ಟು ಯುದ್ಧವನ್ನು ಮುಂದುವರೆದರೆ ನಿನ್ನ ಕೈಕಾಲ ಜಾಗುತ್ತೆ. ಹಾಗಿದ್ದರೆ ಬಾ ಮುಂದೆ. ಅಯ್ಯೋ, ಎಲ್ಲಿ ಹೋಗಿದ್ದಿ? ನೋಡಿ ಕಿರಸನ್ನ ಸತ್ತು
ಪಾಲ ಬೇಳುವೆನು ಸುಶೀಲ ಕೃಪಾತಿಲೋದ ಆ ಆ ಲಾಲಿಸು ಮೌನಿ ಪಾಲ ಪೇಳುವೆನು ಸುಶೀಲ ಕೃಪಾತಿಲೋದ ಲಾಲಿಸು ಲಾಲಿಸು ಪಾಲಿಪುದೆಲ್ಲ ನೀ ಆಲಸ್ಯಗೊಳ್ಳದೆ ಪಾಲಿಪುದೆಲ್ಲ ನೀ ಆಲಸ್ಯಗೊಳ್ಳದೆ ಜಾಲವಲ್ಲಿದು ನಿಜ ಬೇಡಿನ ಗಮನವ ಲಾಲಿಸು ಲಾಲಿಸು ಮೌನಿ ಪಾಲ ಬೇಳುವೆನು ಸುಶೀಲ ಕೃಪಾತಿಲೋದ ಗುರುವರ್ಯ, ಮಗನೇ ಮೊದಲಾಗಿ ಪಾದಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಹಾ ಗುರುವರ್ಯ, ಹಾ ಯಾಕೋ ಇಂದು ನನ್ನ ಮನಸ್ಸು ಜೀವಿತದಲ್ಲಿಲ್ಲ. ಹಾ ಯಾವುದೋ ಒಂದು ಕೆಟ್ಟ ಶಕುನವನ್ನು ಎದುರು ನೋಡುವಂತಿದೆ. ಹಾ ಯಾಕೆ ಹೀಗೆ? ನನ್ನ ತಮ್ಮನಿಗೇನಾದರೂ ಅನಾಹುತ ಸಂಭವಿಸಿದೆ. ಎಲ್ಲವನ್ನು ಕೇಳಿ ಗುರುದೇವ. ಮಗನೇ ಮಾತಾಡ ತೇಜ, ನಿನ್ನ ಕಲ್ಪನೆ ಸರಿ ಇದೆ. ಹಾ. ನಿನ್ನಿಂದ ಬೀಳ್ಕೊಟ್ಟ ನಿನ್ನ ತಮ್ಮ ಹಾ. ಕಾನನದ ಮಧ್ಯೆ ಹೋಗುತ್ತಿದ್ದಂತೆ ಹಾ. ಒಬ್ಬ ಕಾಡ ಬೇಡನೊಬ್ಬ ಎದುರಾದ. ಹಾ. ಹಂದಿಯ ನೆಪದಲ್ಲಿ ಅವರೊಳಗೆ ಕಾಳಗ ನಡೆಯಿತು. ಕಾಲಗ ನಡೆಯಿತೆ. ಆ ಸಂಗ್ರಾಮದಲ್ಲಿ ನಿನ್ನ ತಮ್ಮನಿಗೆ ಸೋಲು ಉಂಟಾಯಿತು ಮಗನೇ. ಏನು? ಸೋಲಾಯಿತೆ? ಮಗನೇ ಮಾತಾಡ ತೇಜ, ಹಾ. ರಣಕಣದಲ್ಲಿ ದಾಸು ಕೆಟ್ಟ ನಿನ್ನ ತಮ್ಮನ ಕೈಕಾಲುಗಳನ್ನು ಕಟ್ಟಿ ಎಳೆದುಕೊಂಡು ಹೋಗುತ್ತಾ ಇದ್ದಾರೆ. ಹಾ. ಅರೆಗಳಿಗೆ ವ್ಯಕ್ತ ಮಾಡಬೇಡ. ಆ ದುಷ್ಟ ಕಿರಾತನ ವಧೆಗಾಗಿ ಇದೋ ದಿವ್ಯಾಸ್ತ್ರ. ಆ ದುಷ್ಟ ಕಿರಾತನನ್ನು ಕೊಂದು ನೀ ಒಂದಾಗಿ ಮುಂದುವರಿ. ಹಾಗೆ ಆಗಲಿ. ತಡ ಮಾಡುವುದಲ್ಲ. ಆತ ಕಡೆಗೆ ಕಾರು ಕಡಿದೇನೆ ಜಾಗ್ರತೆ. ಮುಚ್ಚು ಮುಚ್ಚು ಬಾಯನ್ನ ಮುಚ್ಚು ಬಾಯಿ ಮುಚ್ಚು.
ಬಂದ ಕಷ್ಟವೆಲ್ಲ ದೂರವಾಯಿತು. ನೀವು ಯಾವುದೇ ಕಾರಣಕ್ಕೂ ಬೇರೆ ಬೇರೆಯಾಗಿ ಹೋಗುವುದು ಬೇಡ, ಜೊತೆ ಜೊತೆಯಾಗಿ ಹೋಗೋಣ. ಹಾಗೆ ಆಗಲಿ. ಅಮ್ಮ, ಅಲ್ಲಿಂದ ಉನ್ನತಿ ಬಂದಿರಲು ಅದೋ ಕಾಣುತ್ತಿದೆ ಅಂಗದೇಶ. ತಡ ಮಾಡುವುದಲ್ಲ, ನಮ್ಮ ದಿಗ್ವಿಜಯ ಯಾತ್ರೆಯನ್ನು ಅತ್ತ ಕಡೆ ಮುಂದುವರಿಸಿ. ಹಾಗೆ ಆಗಲಿ. ಅಂಗಾಧಿಪತಿ ಸೂರನ ಈ ಅಂಗರಾಜ್ಯಕ್ಕೆ ಯಾವುದೇ ರೀತಿಯ ತೊಂದರೆಗಳು ಬರದ ಹಾಗೆ ಶೂರಸೇನನಾದ ನಾನು ಆಳ್ವಿಕೆ ಮಾಡುತ್ತಾ ಬಂದಿದ್ದೇನೆ. ಆದ್ದರಿಂದಲೇ ಪ್ರಜೆಗಳೆಲ್ಲರೂ ನನ್ನನ್ನು ದೇವರ ಹಾಗೆ ಕೊಂಡಾಡುತ್ತಿದ್ದಾರೆ. ಆದರೆ ಈಗ ತಿಳಿದ ವಿಚಾರವೇನು? ಕೇಳಿ ಕಿಡಿ ಕಿಡಿಯಾಗಿಯ
ಕೋರಿ ಬನ್ನಿರೋ ಎಲ್ಲ ರಾಜಕುಮಾರರೇ, ನಮ್ಮ ಮಂತ್ರಿ ಭದ್ರಮುಖನನ್ನು ಹೊಡೆದಿರೆಂದು ಅಹಂಕಾರ ಮಾಡಬೇಡಿ. ನಿಮ್ಮನ್ನೆದುರಿಸಲು ಬಂದವನು ಅಂಗಾಧಿಪ ಶೂರಸೇನನೆಂದು ನೆನಪಿರಲಿ. ಧೈರ್ಯವಿದ್ದರೆ ನನ್ನಲ್ಲಿ ಹೋರಾಡಿ. ಹೆಚ್ಚು ಮಾತನಾಡಬೇಡ. ಬರಬರುತ್ತ ನೋಡಿದರು ಸ್ತ್ರೀರಾಜವನ್ನು ಬೆರೆದುಗೊಳಿಸುತ್ತಿಹ ಗುಡಿಗೋಪುರವನ್ನು ತೋರುತಿಹ ಪುರದ ಬಾಹ್ಯಗೊಳಗಿ ಪವನದಿ ಸೇರಿಬಿಟ್ಟಿಗೆ ಇಚ್ಛಿಸಿದ ಮನದಿ ಎಂತಹ ಸುಂದರವಾದ ನಗರವನ್ನು ನೋಡುತ್ತಿದ್ದೇವೆ. ಹಚ್ಚ ಹಸುರಾಗಿ ಬೆಳೆ ಕಣ್ಮನ ಸೆರೆಗೊಳ್ಳುವ ಗುಡಿಗೋಪುರದಲ್ಲೂ ಈ ನಾಡಿನ ಸಮೃದ್ಧಿಯನ್ನು ಸಾರುತ್ತಾ ಇದೆ. ತಮ್ಮ, ಈ ನಾಡು ಯಾರದ್ದಾಗಿರಬಹುದು? ಮಹಾದ್ವಾರದ ಮುಂಭಾಗದಲ್ಲಿ ಬಂದು ನಿಂತಿದ್ದೇವೆ. ಮೇಲ್ಭಾಗದಲ್ಲಿ ಬರೆದ ಚಿನ್ನದ ಅಕ್ಕಣಿಯನ್ನು ಓದಿ ನೋಡೋಣವೇ? ಓದಿ ನೋಡು ತಮ್ಮ. ಇಲ್ಲಿರುವ ಒಕ್ಕಣೆಯ ಪ್ರಕಾರ ಶಶಿಪ್ರಭೆ ಎಂಬಾಕೆಯ ಶ್ರೀ ರಾಜ್ಯವೆಂದು ತಿಳಿಯಿತು. ಹಾಗಾಗಿ ತಡ ಮಾಡುವುದಲ್ಲ, ಅತ್ತ ಕಡೆ ಹೋಗೋಣ. ತಮ್ಮ.
ಮುದುಕಿ ಮುದುಕಿಯೇ ನನ್ನನ್ನು ನೋಡುವಾಗ ನಿಮಗೆ ಹಾಗೆ ಕಾಣಿಸುತ್ತದ? ಮತ್ತೆ ನಿನ್ನೆಲ್ಲ ಮೊನ್ನೆ 16 ತುಂಬಿ 17ಕ್ಕೆ ನಾನು ಕಾಲಿಟ್ಟದ್ದು. ಏನೇನೇನೇನ್ 16 ತುಂಬಿ 17ಕ್ಕೆ ಕಾಲಿಟ್ಟದ್ದು. ಅದಕ್ಕಿಂತ ಕಡಿಮೆ ಬೇಕಿತ್ತ? ಹಾಗಲ್ಲ, 100ಕ್ಕೆ 16 ಅಂತ ಹೇಳಿದ್ದಷ್ಟು. ಓ, ಹಾಗಿರಬಹುದು ಹಾಗಿರಬಹುದು. ಹಾಗಲ್ಲ, ಮತ್ತೆ ನಿಮ್ಮ ಹತ್ರ ಮಾತಾಡೋದಕ್ಕಿಂತ ಸುಮ್ಮನೆ ಇರುವುದೇ ಲೇಸು. ಯಾಕೆ? ನೋಡು. ಓ, ಅಲ್ಲಿ ನೋಡಿ. ಏನುಂಟು? ಎಂತದದು? ಅಲ್ಲಿ ಅಲ್ಲಿ ಇಲ್ಲಿ ಅಲ್ಲ, ಅಲ್ಲಿ ಅಲ್ಲಿ ನೋಡು. ಅಲ್ಲೇ ನೋಡ್ತಿದ್ದೇನೆ. ಎಲ್ಲಿಗೆ ನೋಡುದು? ಎಲ್ಲಿಗೆ ನೀನು? ಸರಿಯಾಗಿ ಕಣ್ಣು ಬಿಟ್ಟು ನೋಡು. ಒಂದು ಫಲಕ ಜೋಡುತ್ತಾ ಉಂಟು, ಕಾಣಿಸುತ್ತದಾ? ಫಲಕ ಒಂದು ಜೋಡುತ್ತಾ ಉಂಟು, ಕಾಣಿಸುತ್ತದೆ. ಅದರಲ್ಲಿ ಬರ್ತಾಗ್ಲಿಲ್ವೇನು? ಪುರುಷರಿಗೆ ಪ್ರವೇಶ ನಿಷಿದ್ಧ ಅಂತ. ನಿಮ್ಗೆ ಕಣ್ಣು ಕಾಣುದಿಲ್ವಾ? ಅದನ್ನು ನೋಡಿಯೇ ಇಲ್ಲಿಗೆ ಬಂದದ್ದು ನಾವು. ನೀವು ನೋಡಿ ನೋಡಿ ಬಂದಿದ್ದೀರಾ ಅಂತ. ನಾ ಇಲ್ಲಿ ಸತ್ವಾಗಿದ್ದೇನೆ. ನಾ ಇಲ್ಲಿ ವಾಸನೆ ಬರುದಿಲ್ಲ. ಹಾಗಲ್ವೇನು? ಮತ್ತೆ ನಾನು ಇಲ್ಲಿ ಸತ್ತು ಹೋಗಿದ್ದೇನೆಂದು ಭಾವಿಸಿದ್ದೀರಾ ಅಂತ. ಓಹೋ, ಹಾಗೆ. ನೀನು ಯಾರು? ನೋಡಿ, ನೀವು ಹೀಗೆ ನನ್ನ ಹತ್ರ ಮಾತನಾಡಿದ್ದೀರಿ ಎಂದು ನಾನು ಸುಧಾರಣೆ ಮಾಡಿಸಿಕೊಳ್ಳಬಹುದು. ಒಂದು ವೇಳೆ ನಮ್ಮ ಅಮ್ಮ ರಾಣಿ ಶಶಿಪ್ರಭಾ ದೇವಿ ಅವರಿಗೆ ಏನಾದರೂ ಗೊತ್ತಾದಲ್ಲಿ ನಿಮ್ಮ ಮುಸುಂಟು 36 ಆದಿತ್ತು. ಓಹೋ, ಏನೀಗ? ನೀವೀಗ ಹೋಗುದಿಲ್ವ ಇಲ್ಲಿಂದ? ಹೋಗುದಿಲ್ಲ. ಒಳ್ಳೆ ಮಾತಿನಲ್ಲಿ ಹೋಗುವುದಕ್ಕೆ ಬಂದವರಲ್ಲ. ನಿಮ್ಗೆ ನಮ್ಮ ಅಮ್ಮನ ಹತ್ರ ಹೇಳಿ ಒಂದು ಮಂಗಳ ಆರತಿ ಮಾಡಿಸ್ಬೇಕು. ಮಾಡಿಸಿಲ್ಲ, ನಿಮ್ಮ ಅಪ್ಪನ ಮಗಳು ನಾನಲ್ಲ, ನನ್ನ ಅಪ್ಪನ ಮಗಳು ನಾನು. ಮಂಗಳಾರತಿ ಮೊದಲು ನಿನಗೊಂದು ಸನ್ಮಾನ ಆಗ್ಬೇಕಲ್ಲ? ಬೇಡ ಬೇಡ, ಅದೆಲ್ಲ ಯಾಕೆ ಸುಮ್ಮನೆ? ಬೇಡ ಬೇಡ, ಬೇಕಪ್ಪ ಸನ್ಮಾನ ಒಂದು ನಿನಗೆ ಬೇಕು. ಅಲ್ಲಿಗೆ ವಿಚಾರವನ್ನು ತಿಳಿಸುವುದಾದ್ರೆ ಸ್ವಲ್ಪ ಸನ್ಮಾನವನ್ನು ಮಾಡಿ ಕಲಿಸಬೇಕಾಗ್ತದೆ. ನೀವು ಇಷ್ಟೆಲ್ಲ ಹೇಳುವಾಗ ಇರ್ಲಿ, ಪರವಾಗಿಲ್ಲ, ಮಾಡ್ಬೇಕಲ್ವಾ? ಇಷ್ಟರವರೆಗೆ ಆಗಿದೆ ನಿಮ್ಗೆ ಸನ್ಮಾನ ಆಗಿದ? ಇಲ್ಲಪ್ಪ, ನಾನೆಲ್ಲ ಅದನ್ನು ಮಾಡಿಸುವುದಿಲ್ಲ. ಯಾಕೆ? ಇಲ್ಲಿಯಾದ್ರೂ ಮಾಡ್ತೇವೆ ಬಾ. ಆಗ್ಲಿ ಆಗ್ಲಿ. ನಿಮ್ಮ ಒಂದು ಅಮ್ಮ ಇವರನ್ನು ಹೀಗೆ ಬಿಟ್ಟಾಗಿಲ್ಲ. ಹೌದಲ್ಲ, 2 ಬಡಿದು ಸ್ವಲ್ಪ ಸನ್ಮಾನ ಮಾಡಿ ವಿಷಯ ತಿಳಿಸುವ ಹಾಗೆ ಮಾಡುವ. ಮೊದಲು ಸನ್ಮಾನ ಮಾಡಬೇಕಲ್ಲ. ಯಾರು ನಿನ್ನ ಅಮ್ಮ? ಯಾರು? ಜಯಲಲಿತ? ಯಾರು? ಶಶಿ ಯಾರು ಯಾರು ಎಂತ ಹೇಳಿದ್ರಿ? ಜಯಲಲಿತ, ಶಶಿಪ್ರಭಾ ದೇವಿ. ಅಲ್ಲ, ಈ ರೀತಿ ಎಲ್ಲ ಸನ್ಮಾನ ಮಾಡುವುದುಂಟ? ಮೊದಲು ಕುತ್ಕೊಳಿಸುವ. ಹೀಗೆ ವಿಶೇಷ ಸನ್ಮಾನ. ಇದು ಯಾವ ವಿಶೇಷ? ಎಲ್ಲರೂ ನೋಡ್ಬೇಕು. ಈ ತರ ಯಾರು ಸನ್ಮಾನ ಮಾಡ್ಲಿಕ್ಕಿಲ್ಲ. ಚಂದ ಕಾಣ್ಬೇಕಲ್ಲ? ಏನು ಚಂದ. ಎಷ್ಟು ಚಂದ ಕಾಣ್ತಿದ್ದೀಗ. ಚಂದ ಕಾಣಿಸ್ಲೇ ಇರ್ಲಿ. ನೋಡು. ನೋಡು ನೋಡು, ಈ ಕಡೆ ನೋಡು. ಈಗ ಅದನ್ನ ನೋಡ್ಲಿಕ್ಕೊಂದು ಚಂದ ಕಾಣಿಸ್ತ. ಇಷ್ಟಿದ್ರೆ ಸಾಕು. ನಮ್ಮ ಬೇಕಲ್ಲ. ಬೇಡ ಬೇಡ, ಅಲ್ಲ ಎಲ್ಲ ನೋಡ್ತಾರೆ. ಬೇಡ ಬೇಡ, ಇಲ್ಲಿ ಬೇಡ, ನಾವು ಹಿಂದೆ ಹೋಗುವ. ಬೇಡ ಬೇಡ, ಇಲ್ಲಿ ಬೇಡ, ಬೇಡ ಬೇಡ, ಇಲ್ಲಿ ಬೇಡ, ಅದು ಬೇಡ ಬಿಡು. ನೀವೆಂತ ಇಲ್ಲಿ ಅಲ್ಲ, ತುಂಬಾ ಜನ ಇದ್ದಾರೆ. ನೀವು ಬೇಡ ಬೇಡ, ಇಲ್ಲಿ ಅಲ್ಲ, ಬೇಡ. ಇದು ಬಹಳ ಚೆನ್ನಾಗಿದೆ. ಇದನ್ನೇ ಕಟ್ಟೋಣ. ನೋಡು. ಇದು ಯಾವ ಊರಿದ್ದು ಸನ್ಮಾನ? ಹೀಗೆ ಹೇಳ್ಬೇಕು. ಸನ್ಮಾನ ಮಾಡಿ ಹೇಳಿ ಹೇಳಿ. ಕಾಟುದಮ್ಮ. ಹೀಗೆ ಸನ್ಮಾನ ಮಾಡ್ತೀರ ನೀವು? ನಮ್ಮ ಯಾರು? ಶಶಿಪ್ರಭೆ. ಅವರಿಗೆ ನಾವು ಬಂದ ವಿಚಾರವನ್ನು ತಿಳಿಸು. ಅಮ್ಮ, ಅವರಿಗೆ ಸರಿ ಬಡಿದು ವಿಚಾರವನ್ನು ತಿಳಿಸುವುದಕ್ಕೆ ಹೇಳಿದ್ದೇವೆ. ಏನಾಗ್ತದಂತ ಕಾದು ನೋಡೋಣ.
ರೊಟಗೂಡಿ ಓಲಗೊಳತಿಸುತ್ತ ಏಳು ಶೌರ್ಯ ಸಾಗಸದಿ ಏಳು ಶೌರ್ಯ ಸಾಗಸದಿ ಶಶಿ ಪ್ರಭೆಯೋ ರಿಂದಲೇ ನಮ್ಮ ಈ ಶ್ರೀರಾಜ್ಯ ಇಷ್ಟೊಂದು ಮೆರೆಯುವುದಕ್ಕೆ ಕಾರಣವಾಯಿತೆಂದೇ ನನ್ನ ನಂಬಿಕೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಂಬ ಮಾತಿದೆ. ಎಲ್ಲಿ ನಾರ್ಯರನ್ನು ಗೌರವಿಸುತ್ತಾರೋ ಅಲ್ಲಿ ದೈವ ಸಾನ್ನಿಧ್ಯ ಪ್ರಾಪ್ತವಾಗುತ್ತದೆ. ಹಾಗಾಗಿ ಅಂತಹ ರಾಷ್ಟ್ರವನ್ನು ನಾನು ಕಟ್ಟಿದ್ದೇನೆ. ನಮ್ಮಮ್ಮನು ಹಾಗೇ ಬಾಳಿದವರೊಂದು ಕಾಲಕ್ಕೆ ಕ್ಷಾತ್ರ ಪಂಥಕ್ಕನುಗುಣವಾಗಿ ಶಸ್ತ್ರವಿದ್ಯೆಯನ್ನು ಜ್ಞಾನವೃದ್ಧಿಗಾಗಿ ಶಾಸ್ತ್ರವಿದ್ಯೆಯನ್ನು ಕಲಿತು ಪಾರಂಗತಳಾದೆ. ಈಗ ಶ್ರೀರಾಜ್ಯದ ಒಡತಿಯಾಗಿ ಮೆರೆಯುತ್ತಿರುವಂತಹ ಕಾಲಕ್ಕೆ ಆ ಸ್ಥಾನವನ್ನು ಪ್ರವೇಶಿಸುವಾಗ ಮನಸ್ಸು ತುಂಬಿ ಬರುತ್ತದೆ. ಇಷ್ಟೆಲ್ಲ ಕಾರ್ಯ ಕೈಗೂಡಲು ನನ್ನದೊಬ್ಬಳದೇ ಪ್ರಯತ್ನವಲ್ಲ, ನನ್ನ ಮಹಾಮಂತ್ರಿನಿಯಾದ ರಮರಕುಂತಲೆಯು ಕೈ ಜೋಡಿಸಿದ್ದಾಳೆ. ಈ ಗಣನದ ನಾಯಕಿಯಾಗಿ ನನ್ನನ್ನು ಮುನ್ನಡೆಸಲು ಮಲಗಂಟಿನಿ ಎಂಬುವವಳು ಜೊತೆ ಸೇರಿದ್ದಾಳೆ. ಒಂದಿ ಮಾಗದರು ಹೊಗಳು ಭಟರು ಎಲ್ಲರೂ ನಾರಿಯರೇ. ಊರ ಹೊರಬಾಹ್ಯ ಸ್ವಾಗತ ದ್ವಾರದಲ್ಲಿ ಸ್ತ್ರೀಯರಲ್ಲದೆ ಪುರುಷರಿಗೆ ಪ್ರವೇಶವಿಲ್ಲ ಎಂದು ಬೃಹದಾಕ್ಷರಗಳಲ್ಲಿ ಕೆತ್ತಿಸಿ ಹಾಕಿದ್ದೇನೆ. ಇರಲಂತೆ ರಾಜಕೀಯ ಕಲಾಪಗಳತ್ತ ಗಮನ ಹರಿಸಲು ತುಂಬಿದ ಈ ಸಿರಿಯ ಸಗಸಗಿಸುವ ಒಡ್ಡೋಲಗವನ್ನಿಟ್ಟಿದ್ದೇನೆ. ಅದ್ಯಾರು ದ್ವಾರದಲ್ಲಿ ಅಳುತ್ತಾ ಬರುತ್ತಿರುವುದು? ಏನಿದು ನಿನ್ನ ಅವಸ್ಥೆ? ಏನಾಯಿತೆ? ಅಮ್ಮ ಅಮ್ಮ ಬೇಡಮ್ಮ. ಏನಾಯಿತು? ಯಾರು ನೀವು? ಎಲ್ಲರೂ ಒಟ್ಟಾಗಿ ಬಂದಿದ್ದೀರಿ. ಅಮ್ಮ ಬೇಡಮ್ಮ. ಬೇಡಮ್ಮ ನಾರಿ ನಮಗೀ ಕಾಡು ನೌಕರಿ, ನಮಗೀ ಕಾಡು ನೌಕರಿ. ಬೇಡಮ್ಮ ನಾರಿ, ಬೇಡಮ್ಮ ನಾರಿ, ಬೇಡಮ್ಮ ನಾರಿ ನಮಗೀ ಕಾಡು ನೌಕರಿ, ನಮಗೀ ಕಾಡು ನೌಕರಿ. ಮೂಢ ಪುರುಷರು ಕಾಡುತ್ತಿರುವರು, ಮೂಢ ಪುರುಷರು ಕಾಡುತ್ತಿರುವರು, ಕಾಡುತ್ತಿರುವರು. ನೋಡಿ ಮದವೇರಿ, ನೋಡಿ ಮದವೇರಿ,
ನೋಡಿ ಮದಬೇಡಿ. ಮೂಢ ಪುರುಷರು ಕಾಡುತ್ತಿರುವರು ನೋಡಿ ಮದಬೇಡಿ. ಬೇಡಮ್ಮ ನಾರಿ, ಬೇಡಮ್ಮ ನಾರಿ, ನಮಗೀ ಕಾಡು ನೌಕರಿ, ನಮಗೀ ಕಾಡು ನೌಕರಿ. ಅಮ್ಮ ಅಮ್ಮ ಬೇಡಮ್ಮ ನಾರಿ. ಅಮ್ಮ ಬೀಡಮ್ಮ ಬೀಡ. ಈಗ ಅದನ್ನು ತಿನ್ಲಿಕ್ಕೆ ನೀನು ಇಲ್ಲಿಗೆ ಬಂದದ್ದಾ? ಹಾಗಲ್ಲಮ್ಮ. ಮತ್ತೆ ಹೇಗೆ? ಅಮ್ಮ ಬೇಡ, ಅಮ್ಮ ಬೇಡ. ಏನು ಅಮ್ಮ ಬೇಡ? ಈಗ ನಾನು ಬೇಡ ಅಂತ ನೀನು ಹೇಳುತ್ತಾ? ಹಾಗಲ್ಲಮ್ಮ. ಮತ್ತೆ ವಾತಾರಮಣ ವಿಚೋಪವಾಯಿ. ಏನು ವಾತಾರಮಣ ವಿದ್ರೂಪವಾಯಿ? ಇದು ನಿನ್ನ ನಾಲಿಗೆಗೆ ಬಜೆ ತಿಕ್ಕಿದ್ದು ಯಾರಪ್ಪ? ಯಾರ ಅಲ್ಲ, ಅಪ್ಪ ಅಲ್ಲಮ್ಮ, ನಮ್ಮ ಅಜ್ಜಿ. ಅದು ತಿಕ್ಕಿದ್ದು ಸರಿಯಾಗ್ಲಿಲ್ಲ ಅಂತ ಕಾಣ್ತದೆ. ಅದು ಹಾಗಲ್ಲ. ವಾತಾವರಣ ವಿಕೋಪವಾಯಿತು. ಯಾರಿಂದ? ಏನಾಯಿತು? ಅಮ್ಮ ನಮಗೆ ಕಷ್ಟ ಬಂತಮ್ಮ. ಕಷ್ಟ? ಹಾ. ಈಗ ನನ್ನಿಂದ ಏನಾದರೂ ತೊಂದರೆ ಉಂಟಾಯ್ತಾ? ಅದು ಹೌದು. ನೀವು ನಾವಮ್ಮ ವನಪಾಲಕಿಯರು, ವನದಲ್ಲಿರುವವರು. ಓಹೋ, ಈಗ ಅರ್ಥವಾಯಿತು. ವನಪಾಲಕಿಯರು ನೀವು. ವನದಲ್ಲಿರುವ ನಿಮಗೆ ಮಂಗಗಳಿಂದ ಏನಾದರೂ ತೊಂದರೆ ಉಂಟಾಗಬಹುದು. ಇಲ್ಲಮ್ಮ, ಮತ್ತೆ? ಮಂಗಗಳೆಲ್ಲ ಇಲ್ಲಿಯೇ ಇರುವಾಗ ನಮಗೆ ಹೇಗಮ್ಮ ತೊಂದರೆ? ಹೇಳಿದೆ. ಹಾಗಲ್ಲಮ್ಮ, ಮಂಗಗಳೆಲ್ಲ ನಮ್ಮಲ್ಲಿಯೇ ಆಗಿರುವಾಗ ಓಹೋ. ನಮಗೆ ಹೇಗಮ್ಮ ತೊಂದರೆ? ಮತ್ತೇನಾಯಿತು? ಅದು ಮೂಢ ಪುರುಷರು ಕಾಡುತ್ತಿರುವುದಮ್ಮ. ಅಲ್ವೇನೆ, ನಿನ್ನನ್ನು ಈ ವಯಸ್ಸಿನಲ್ಲೂ ಕಾಡುವವರು ಯಾರು? ನನ್ನನ್ನಲ್ಲಮ್ಮ, ಮತ್ತೆ ನಮ್ಮ ವನದೊಳಗೆ ಮೂಢ ಪುರುಷರ ಆಗಮನವಾಗಿದೆ ಅಮ್ಮ. ಏನು? ನಮ್ಮ ವನದೊಳಗೆ ಮೂಢ ಪುರುಷರ ಆಗಮನವೇ? ಯಾರಂತೆ? ಏನಂತೆ? ಅಮ್ಮ. ವಿಚಾರಿಸಿದೆಯಾ? ಅಮ್ಮ ಅವರವರ ಬಗ್ಗೆ ಏನು ಹೇಳಲಿಲ್ಲಮ್ಮ. ಮತ್ತೆ ಆದರೆ ಅವರು ಮಾಡಿದ ಅನ್ಯಾಯವನ್ನು ಹೇಗೆ ಹೇಳಲಿ ತಾಯಿ? ಏನು ಮಾಡಿದರು? ಸುಳ್ಳ ಮೂಗಿಗೆ ಬರೆದರು ಬಣ್ಣವ ಮ್ಯಾಗೆ. ಅಮ್ಮ ಸುಳ್ಳ ಮೂಗಿಗೆ ಬರೆದರು ಬಣ್ಣವ ಮ್ಯಾಗೆ, ಬರೆದರು ಬಣ್ಣವ ಮ್ಯಾಗೆ. ಸಣ್ಣ ಹುಡುಗರ ಎಳ್ಳದು ಪಟಳ, ಸಣ್ಣ ಹುಡುಗರ, ಸಣ್ಣ ಹುಡುಗರ ಎಳ್ಳದು ಪಟಳ. ಬಣ್ಣಿಸುವ ಹಾಗೆ ನಾನು ಬಣ್ಣಿಸುವುದು ಹಾಗೆ. ಸಣ್ಣ ಹುಡುಗರ ಎಳ್ಳದು ಪಟಳ ಬಣ್ಣಿಸುವುದು ಹಾಗೆ. ಬೇಡಮ್ಮ ಬೇಡಮ್ಮ ನಾರಿ, ನಮಗೀ ಕಾಡು ನೌಕರಿ. ಬೇಡಮ್ಮ ನಾರಿ, ನಮಗೀ ಕಾಡು ನೌಕರಿ. ಅಮ್ಮ ಬೇಡ ಬೇಡ ಬೇಡ. ಏನಾಯಿತೆ? ಬೇಡಮ್ಮ ಬೇಡ. ಅಮ್ಮ ನಮ್ಮ ವನದೊಳಗೆ ಇಬ್ಬರು ಮೂಢ ಪುರುಷರ ಆಗಮನವಾಗಿ ವಿಚಾರಿಸಿದೆಯಾ? ವಿಚಾರಿಸಿದೆ ತಾಯಿ. ಆದರೆ ಅವರು ಅವರ ಬಗ್ಗೆ ಏನು ಹೇಳಲಿಲ್ಲ. ಮತ್ತೆ ನೋಡಿ ಅಮ್ಮ, ನನ್ನ ಮೂಗು ಯಾವತ್ತಾದರೂ ಇಷ್ಟು ಬೆಳ್ಳಗಿತ್ತ? ಅದು ಹೌದು. ಏನಾಯಿತು ನಿನ್ನ ಮೂಗಿಗೆ? ಬಂದಂತ ಇಬ್ಬರು ಹುಡುಗರಮ್ಮ ಸುಣ್ಣ ತಕೊಂಡು ಬಳಿದದ್ದೇ ಬಳಿದದ್ದೇ
ಬಂದದ್ದು. ನೋಡಿ ಅಮ್ಮ ಅವಳ ಮುಖವನ್ನು ನೋಡಿ ಅಮ್ಮ ಒಮ್ಮೆ. ಯಾವತ್ತಾದರೂ ಅಷ್ಟು ಚಂದ ಕಾಣಿಸಿದ್ಲು ಅವಳು. ನೋಡಿ ಅವರು ಬರೆದದ ಸುಣ್ಣವನ್ನು ನೋಡಿ ಅಮ್ಮ. ನೋಡಿ ಅಮ್ಮ, ನಮ್ಮ ಮುಖದ ಗತಿ ಅದೋ ಗತಿಯಾಗಿದೆ ಅಮ್ಮ. ಇನ್ನು ನೀವು ನಮ್ಮನ್ನು ರಕ್ಷಿಸಬೇಕು ತಾಯಿ, ರಕ್ಷಿಸಬೇಕು. ವನಪಾಲಕಿಯರಿಂದ ಮಾತ ಕೇಳುತ್ತ ವನದಿಗನ ರೋಷವಂತು ಕಿಡಿಕಿಡಿಯಾಗಿ ಗರ್ಜಿಸಲು ವನದಳು ಮುಖ್ಯದ ಕೃಷಿಕರಲ್ಲವು ಮರದ ಭಯವನ್ನು ಕಳೆಯಿರಿ. ನಿಮ್ಮ ಬಾಳಿಗೆ ನಾನಿದ್ದೇನೆ. ಹೊಡಿತ ಬಡಿತಗಳಿಂದ ಉಂಟಾದ ಗಾಯಕ್ಕೆ ಏನಾದರೂ ಔಷಧವನ್ನು ಮಾಡಿಕೊಳ್ಳಿ. ಶೀಘ್ರಾತಿ ಶೀಘ್ರವಾಗಿ ಉದ್ಯೋಗಕ್ಕೆ ತೊಡಗಿಕೊಳ್ಳಿ. ಬಂದ ಪೌರರನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ. ಏನಂತೆ ವನಿತೆಯರಾಡಿದ ಮಾತು? ಸೊಂಪಾಗಿ ಬೆಳೆದಿದ್ದ ನಮ್ಮ ಫಲತೋಟವನ್ನು ಹಾಳುಗೆಡುವುದರ ಜೊತೆಗೆ ನಮ್ಮ ದಾಸಿ ವರ್ಗದ ಮೇಲೆ ದೌರ್ಜನ್ಯವನ್ನು ತೆಗಿದ್ದಾರೆಂದಾದರೆ ಅದೇ ಆಯಿತು. ಅವರಿಗೆ ತಕ್ಕ ಶಾಸ್ತಿ ಆಗಬೇಕು. ಅದಕ್ಕಾಗಿ ಸೇನಾ ನಾಯಕಿಯಾದ ಕಮಲಗಂಧಿನಿ ಬಯಲಿಸಬೇಕು. ವನಿತಾಮಣಿನಿ ಕರೆಸಿದ ಕಾರಣ ಅಮ್ಮ ಶಶಿಪ್ರಭಾದೇವಿ, ಕಮಲಗಂಧಿನಿ, ಸೇನೆಯ ಆಂತರಿಕ ವ್ಯವಸ್ಥೆ ಹೊಸ ಹೊಸ ವ್ಯೂಹಗಳ ಜೋಡಣೆಯಲ್ಲಿ ನಿರತಳಾಗಿದ್ದೆ. ತಕ್ಷಣ ನಿಮ್ಮ ಕರೆ ನನ್ನನ್ನಿಲ್ಲಿಗೆ ಬರೆಸಿತು. ಕ್ಷಣವು ವಿಳಂಬಿಸದೆ ರಾಜಭವನಕ್ಕೆ ಬಂದಿದ್ದೇನೆ. ಬಂದು ನೋಡಿದರೆ ತಾವು ಕಡೆಯ ದೇವತೆಯಂತೆ ಕಾಣಿಸುತ್ತಿದ್ದೀರಿ. ಏನಮ್ಮ ಈ ಸಿಟ್ಟಿನ ಮೂಲ? ನನ್ನಲ್ಲಿ ಹೇಳು, ನಾನು ನಿವಾರಿಸಿ ಬರುತ್ತೇನೆ. ಕಮಲಗಂಧಿನಿ, ನಮ್ಮ
ನುಡತಿ ಶಶಿ ಪ್ರಭೆಗೆ ಸೌಭಾಗ್ಯದ ಸಿರಿಯೇ ಲಾಲಿಸಿ ನುಡತಿ ಶಶಿ ಪ್ರಭೆಗೆ ತುರಕೆ ಪೊರಡುವೆನೀಗ ನಾನು ತುರಕೆ ಪೊರಡುವೆನೀಗ ನಾನು ಕರುಣಿಸು ವೀಳ್ಯವನು ತರುವೆ ನಾ ಪಿಡಿದು ವೀರರನ್ನು ಗುರುತರ ಅಸ್ತ್ರವ ಶಾಬಾಷ್
ಸೇರುವುದಿರುವಾಗಿದ್ರೆ ತೋರುವುದರಿಂದಲೂ ಇಲ್ಲೋ ಬಾಲಕ, ನಿನ್ನ ಉದ್ದಟತನ ಎಲ್ಲೇ ಮೀರಿತು. ಕೇವಲ ಸ್ತ್ರೀಯರಂತೆ ಆಡಳಿತವಿರುವ ಈ ಪ್ರದೇಶಕ್ಕೆ ಅಕ್ರಮ ಪ್ರವೇಶ ಮಾಡಿ ಇಲ್ಲಿನ ನಿಯಮವನ್ನು ಮೀರಿರುವೆ. ಅಲ್ಲದೆ ಪುರಪ್ರವೇಶದ ಮಹಾದ್ವಾರದಲ್ಲಿ ಇಲ್ಲಿನ ನೀತಿ ನಿಯಮವನ್ನು ಬರೆಸಿ ಹಾಕಿದ್ದೇನೆ. ಅವೆಲ್ಲವನ್ನು ಮೀರಿ ಬಂದ ನಿನಗೆ ತಕ್ಕ ಶಾಸ್ತಿಗಾಗಿ ಇಲ್ಲಿನ ಸೇನಾಧಿಪತಿ ನಾನು ಕಮಲಗಂಧಿನಿ ಬಂದಿದ್ದೇನೆ. ಶರಣಾಗಲು ಅವಕಾಶ ನೀಡುತ್ತೇನೆ. ಇಲ್ಲವಾದರೆ ಹರಣ ತೆಗೆಯಲು ಇರಿಸೇನು. ಸ್ತ್ರೀಯರೊಡನೆ ಯುದ್ಧ ಅರ್ಥಾತ್ ಹಾಲು ಕುಡಿಯುವ ಹಾಲಗಲ್ಲದ ಹುಡುಗನೆಂಬ ಹೇಳುತ್ತಾ ಇದ್ದೇನೆ. ನಿನ್ನಲ್ಲಿ ಹೆಚ್ಚಿನ ಮಾತು ಬಾ ಮುಂದೆ. ಮರುಗಿದನು ಮಾರ್ತಾಂಡ ತೇಜನು ಮಾತನಾಡು ಪ್ರೀತಕಮ ಎನ್ನೊಳಿಯೋ ಅಮ್ಮ
ತಮ್ಮನಿರುವುದು ಯಾಕೆ ಹೀಗೆ ಮೌನವಾಗಿ ಬಿಟ್ಟೆ ತಮ್ಮ ಯಾಕೆ ಮೌನದೋಡು ಬಿಟ್ಟೆ ನೀತಿಯೇ ನಿನಗಿದು ಘನತರ ಖ್ಯಾತಿಯೇ ತರುವುದು ನಮಗೆ ನೀತಿಯೇ ನಿನಗಿದು ಘನತರ ಖ್ಯಾತಿಯೇ ತರಬಹುದೇ ಮಾತನಾಡು ತಮ್ಮ ತಮ್ಮ ಅಯ್ಯೋ ಅಯ್ಯೋ ತಮ್ಮ, ಮಾತನಾಡಬಾರದೇನು? ಇದು ನಿನ್ನ ಅಣ್ಣ, ನಾನು ಬಂದಿದ್ದೇನೆ. ಒಮ್ಮೆ ಕಣ್ಣು ಬಿಟ್ಟು ನೋಡು ತಮ್ಮ. ತಮ್ಮ, ಯಾರಪ್ಪ ನಿನ್ನನ್ನು ಈ ರೀತಿಯಾಗಿ ಪ್ರಾರ್ಥಿಸಿದವರು? ಮಾತನಾಡು ತಮ್ಮ. ಪರಿ ಹುಕ್ಕದೊಳು ನೋದಿಯ ಮಾತಾಡದೆ ಜನ ನೋಡುತ್ತಾ ಪರಿ ದುಃಖದೊಳು ದೇಹ ಮಾತಾಡದೆ ಜನ ಸೋದರನ ಚೆಲುವಿಗೆ ಮನಸೋಲುತ್ತ ಮನಸೋಲುತ್ತ ಇಂದಳು ಮನಗಳು ಭ್ರಮರ ಕುಂದಳೆ ಚೆಲುವನ ನೋಡಿ ಎಂದಳು ಅರರಿಯರಿವನು ಸುಂದರ ಪುರುಷ ಸುಂದರ ಪುರುಷ ಸುಂದರ ಪುರುಷ ಸುಂದರ ಪುರುಷ ಅರರೇ ಯಾರಿವನು 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 ಸುಂದರ ಪುರುಷ ಸುಂದರ ಪುರುಷ ಸೋದರ ಪುರುಷ ಹರುಷ ಸುಂದರ ಪುರುಷ ಯಾರಿವನು
ಮೊಗದಿನಗೆ ಸೂಸುವುದು ಆಹಾ ಮೊಗದಿನಗೆ ಸೂಸುವುದು ಇವನ ದೇಹ ಸುಳ್ಯ ಕಾಂತಿ ನೀರ್ವನು ಮೋಹವು ಇವನು ಹುಟ್ಟುತ್ತಲಿಹುದು ಇವನು ಹುಟ್ಟುತ್ತಲಿಹುದು ಹುಟ್ಟುತ್ತಲಿಹುದು ಎನ್ನ ಸಾಹಸ ನಡೆಸಿದರೇನಾಹುದು ಎನ್ನ ಸಾಹಸ ನಡೆಸಿದರೆ ಏನಹುದು ಮೋಹವು ಇವನೋಡು ಹುಟ್ಟುತ್ತಲಿರುವುದು ಎನ್ನ ಸಾಹಸ ನಡೆಸಿದರೆ ಏನಹುದು ಅರೇ ಪುರುಷ ಹಿತ ಸ್ಮರಣಂತೆ ತೋರ್ಪ ಮನಕ್ಕೆ ಹರುಷ ಹಿತ ಸ್ಮರಣಂತೆ ತೋರ್ಪ ಮನಕ್ಕೆ ಹರುಷ ಸುಂದರ ಪುರುಷ ಅರೆ ಆಹಾ ಎಂತಹ ಸೊಗಸು ಈ ಸುಂದರ ಪುರುಷನಲ್ಲಾಗಿದೆ. ಬ್ರಹ್ಮದೇವನು ಅನೇಕ ರಾತ್ರಿ ಹಗಲುಗಳ ಪರಿಶ್ರಮದ ಫಲವೋ ಎಂಬ ಹಾಗೆ ಈತನ ಸೃಷ್ಟಿಯಾಗಿರಬೇಕು. ವಾಣಿಯನ್ನೊಳಗೊಂಡ ಬ್ರಹ್ಮದೇವನು ಈತನನ್ನು ಸೃಷ್ಟಿಸುವುದಕ್ಕೆ ಪೂರ್ಣ ಮನಸ್ಸನ್ನು ಮಾಡಿದ್ದಾನೆ. ಆಹಾ ಎಂತಹ ಸೊಗಸು! ಸೂರ್ಯನಿಗೆ ಒಬ್ಬ ಪ್ರತಿ ಸೂರ್ಯನನ್ನು ಈತನ ಮುಖದಲ್ಲಿ ನಾನು ಕಾಣುತ್ತಾ ಇದ್ದೇನೆ. ಕ್ಷತ್ರಿಯೋಚಿತವಾಗಿ ಕಾಣುವಂತಹ ಶಾಲಭಾವಗಳು, ರಾಜ ಲಾಂಛನಕ್ಕೆ ಯೋಗ್ಯವಾದ ಹಣೆ. ಅಯ್ಯೋ ಒಂದೇ ಎರಡೆ ಇವನ ಸೌಂದರ್ಯವನ್ನು ಹೊಗಳಲು ಮಾತುಗಳೇ ಸಾಲುತ್ತಿಲ್ಲವಲ್ಲ. ಅಲ್ಲ, ಗಂಡು ಮಕ್ಕಳಲ್ಲಿ ಇಂತಹ ಸೌಂದರ್ಯವಿರುವುದಕ್ಕೆ ಸಾಧ್ಯವೇ? ಕೇವಲ ಹೆಣ್ಣು ಮಕ್ಕಳನ್ನು ಕಂಡು ಅಭ್ಯಾಸವಿರುವ ನನಗೆ ಈತನ ಸೌಂದರ್ಯ ನನಗೆ ವಿಶೇಷವಾದ ಕಾಣಿಕೆ. ಈತನಲ್ಲೀಗ ನಾನು ಮಾತನಾಡಬೇಕು. ಹೇಗೆ ಮಾತನಾಡುತ್ತಲೇ ಪ್ರಯತ್ನಿಸುತ್ತೇನೆ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಯಾಕೆ ಮಾತನಾಡುತ್ತಿಲ್ಲ? ಆಗದಿಂದ ನಾನೊಬ್ಬಳೇ ಮಾತನಾಡುತ್ತಿದ್ದೇನೆ. ಸ್ವಾಮಿ ನಮಸ್ಕಾರವಿಲ್ಲ, ಮಾತನಾಡಬಾರದು. ಮಾತನಾಡು ಮತಿವಂತ ಪ್ರೀತ ಮತಿವಂತ ಪ್ರೀತ ಮಾತನಾಡು ಮಾತನಾಡು ಮತಿವಂತ ಪ್ರೀತ
ಯಾತಕ್ಕೆ ಮೌನವಾಗಿರುವೆ ಯಾತಕ್ಕೆ ಮೌನವಾಗಿರುವೆ ಮೌನವಾಗಿರುವೆ ಪ್ರಖ್ಯಾತ ಪ್ರೀತ ಮಾತನಾಡು ದುಗುಡ ವಿಪರೀತ ದುಗುಡ ವಿಪರೀತ ಲಾಲಿಸಿ ಕೇಳು ಮಾತ ಲಾಲಿಸಿ ಕೇಳು ಮಾತ ಪ್ರೀತ ತಿಳಿಯದೆ ಎಸಗಿದ ಕ್ಷಮಿಸಿ ನೀನು ತಿಳಿಯದೆ ಎಸಗಿದ ತಿಳಿಯದೆ ಎಸಗಿದ ತಪ್ಪ ಕ್ಷಮಿಸಿ ನೀನು ಕ್ಷಮಿಸಿ ನೀನು ತಿಳಿಯದೆ ಎಸಗಿದ ತಪ್ಪ ಕ್ಷಮಿಸಿ ನೀನು ತಿಳಿಯದೆ ಎಸಗಿದ ತಪ್ಪ ಕ್ಷಮಿಸಿ ನೀನು ಬಳಸಿದೆನ್ನ ರಕ್ಷಿಸು ಎನ್ನ ರಕ್ಷಿಸು ದಗಿದಿಯೇ ತಿಳಿಯದೆ ಎಸಗಿದ ತಪ್ಪ ಕ್ಷಮಿಸಿ ಮಾತನಾಡು ಮಮ ಪ್ರೀತ ಅಯ್ಯ ಮಾತನಾಡು
ಹೌದು, ಈತನ ನಿನ್ನ ತಮ್ಮ ಎಂದು ತಿಳಿದಿದ್ದರೆ ನಾನು ಖಂಡಿತವಾಗಿಯೂ ಆತನಲ್ಲಿ ಯುದ್ಧವನ್ನು ಮಾಡುತ್ತಿರಲಿಲ್ಲ. ಈಗ ಏನು ಮಾತನಾಡಲಾರೆಯ? ಮಾತನಾಡೆಯ? ಮಾತನಾಡು. ಹ? ನೀನು ಯಾರೆಂದು ನನಗೆ ತಿಳಿದಿಲ್ಲ. ಹ? ಆಗದಿಂದ ನನ್ನ ಬಳಿಗೆ ಬಂದು ಮಾತಾಡು ಮಾತಾಡು ಎಂದು ನನ್ನಲ್ಲಿ ಹೇಳ್ತಾ ಇದೆಯಲ್ಲ. ಹೌದು. ನನ್ನ ತಮ್ಮ ತಲೆಗುರುಳಿದ್ದಾನೆ. ಹ. ಅವನು ಹೇಳದೆ ಯಾರಲ್ಲೂ ನನ್ನ ಮಾತಿಲ್ಲ. ಈಗ ನನ್ನ ಪರಿಚಯ ಬೇಕೇ? ಇದು ನನ್ನ ಹೆಸರು ಭ್ರಮರಕುಂತಳೆ ಎಂಬುದಾಗಿ. ಇಲ್ಲಿಯ ರಾಣಿ ಶಶಿಪ್ರಭಾದೇವಿ ಇದ್ದಾಳಲ್ಲ, ಅವಳು ಮಹಾಮಂತ್ರಿಣಿ. ಈಗ ಏನು ನಿನಗೆ? ನಿನ್ನ ತಮ್ಮನನ್ನು ಎಬ್ಬಿಸಬೇಕು ತಾನೆ? ಇದು ಆತನನ್ನು ಎಬ್ಬಿಸುತ್ತೇನಂತೆ. ಸರಳ ತೊಡಬೇಡ ಕಟ ತಮ್ಮನು ಶರಣನೆಂಬನ ಮೋಗನಾರಿಯ ಪುರದೊಳಗಿಗೊಳ್ಳುವುದು ಇದು ಯಾವ ನ್ಯಾಯ? ತಡೆ ತಡೆ, ಅವಸರಿಸಬೇಡ. ಅವಳು ನಮಗೆ ಶರಣು ಬಂದಿದ್ದಾಳೆ. ಶರಣಾಗತರನ್ನು ಕೊರೆಯುವುದು ಕ್ಷತ್ರಿಯ ಧರ್ಮ. ಹಾಗಾಗಿ ಅವಳ ಮನದಾಸೆ ಏನೆಂಬುದನ್ನು ಕೇಳೋಣ. ಅಲ್ಲ, ನಿನ್ನ ವ್ಯವಹಾರ ಇಷ್ಟು ಮುಂದುವರೆದಿದೆ ಅಂತ ನಾನು ತಿಳಿದಿರಲಿಲ್ಲ. ಆದರೆ ನಡೆಸು ತಮ್ಮ ಭ್ರಮರಕುಂತಳೆ, ಅಯ್ಯ, ನಿನ್ನ ಮನದಾಸೆ ಏನು? ನಾನು ನಿನಗೆ ಸಂಪೂರ್ಣವಾಗಿ ಸೋತಿದ್ದೇನೆ. ಹ, ನಾನು ನಿಮ್ಮಲ್ಲೇ ಇರಬೇಕು, ನಿನ್ನ ಬಳಿಯೇ ಇರಬೇಕು ಎಂದು ನಾನು ತೀರ್ಮಾನಿಸಿದ್ದೇನೆ. ಆದ್ದರಿಂದ ನನ್ನನ್ನು ಕೈ ಹಿಡಿದು ಉದ್ಧರಿಸಯ್ಯ. ಭ್ರಮರಕುಂತಳೆ, ನಾವು ಕೈಗೊಂಡಂತಹ ಕಾರ್ಯ ಪೂರ್ಣವಾಗದೆ ನಾವು ಯಾವುದರ ಬಗ್ಗೆಯೂ ಯೋಚಿಸುವ ಹಾಗಿಲ್ಲ. ಹ. ನಾವು ಕೈಗೊಂಡಂತಹ ದಿಗ್ವಿಜಯದ ಯಾತ್ರೆಯನ್ನು ಮುಗಿಸಿದ ಮೇಲೆ ಹ. ಈ ಬಗ್ಗೆ ಯೋಚಿಸೋಣ. ಅಲ್ಲಿಯವರೆಗೆ ಅತ್ತ ಕಡೆ ತೆರಳು. ಹಾಗೆಯೇ ಆಗಲಿ. ಆ
ಏರಿದ ಕಾರಣ ನಾಳ ಗೋಳಿಕಾದೇವಿಯ ಕಿಂಕರ ನಾನು. ಸ್ತ್ರೀರಾಜ್ಯದ ರಕ್ಷಣೆ ಮಾತೆ ನನಗಿತ್ತ ಆಜ್ಞೆ. ರಾಣಿ ಶಶಿಪ್ರಭಾದೇವಿಯರು ನನ್ನನ್ನು ಸ್ಮರಿಸುತ್ತಿದ್ದಾರೆ. ಇನ್ನು ತಡ ಮಾಡುವುದು ಸರಿಯಲ್ಲ. ವಾಯುವೇಗದಿಂದ ಭಕ್ತಗಳಿಗೆ
ಹಣೆಯ ಸಿಡಿದು ಸೇರಲಿ. ಹಣ್ಣ ನನ್ನ ಕೈಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನವ ನಿಂದು. ನಿನಗೆ ನಾನು ಶಿಕ್ಷೆ ಅಲ್ಲ, ಅಮ್ಮನಿಂದ ಆಗಬೇಕು. ತಂದಿದ್ದೇನೆ, ಏನೆಲ್ಲ ಶಿಕ್ಷೆ ಕೊಡಬೇಕು ಅಂತ ನೀನು ಹೇಳಬೇಕು. ನೋಡುತ್ತಾಗೆಯ ಶಶಿ ಪ್ರಭೆಯ ಮೂಡಳೆ ಎಂದೆನುತ ಗರ್ಜಿಸಿ ಮಾಡುವೆ ಔಷಧಿ ಎನ್ನುತ್ತಾರೆ. ಎಂತಹ ಕೃತ್ಯವನ್ನು ಮಾಡಿದೆ. ಮಂತ್ರಿಣಿಯ ಸ್ಥಾನದಲ್ಲಿದ್ದುಕೊಂಡು ಜನರು ದಾರಿ ತಪ್ಪಿದಾಗ ತಿದ್ದಬೇಕಾದವಳು ನೀನು. ಆದರೆ ನೀನೇ ಈ ರೀತಿಯಾಗಿ ವರ್ತಿಸಿದೆ. ನಿನ್ನ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಘೋರರೂಪಿ, ಇವಳಿಗೆ ನೀಡುವ ಶಿಕ್ಷೆ ಹೇಗಿರಬೇಕು ಗೊತ್ತೇ? ಚೂಡಿದುದ ಕಲಕಲನ ಬಿಗಿಯುತ ಕಾಡಿನಲ್ಲಿ ಕೊಂಡೊಯ್ದು ಶಿಕ್ಷೆಯ ಹಿಡಿಯುತ್ತ ಹಿಡಿದಳ ಪನೆಯ ಘೋರ ರೂಪಿಗೆ. ಘೋರರೂಪಿ, ಬದಲಾಗಿ ಶ್ರೀರಾಜದ ಸಕಲ ಪ್ರಜೆಗಳಿಗೂ ಭ್ರಮರ ಕುಂಟಲ ಪ್ರಕರಣವನ್ನು ಪಾಠವಾಗಬೇಕು. ಹಾಗೆ ಆಗಲಿ. ವಿರೋಧ ಜನರ ಮುಂದೆ ಹೀಗೆ ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯಾಚಿಸಬೇಕು. ಆಮೇಲೆ ಇವಳ ತಲೆಯನ್ನು ಬೋಳಿಸಿ ಕಲಿಯ ಕಟ್ಟೆಯನ್ನು ಕಟ್ಟಿ ಎರಡು ಬೀಜದ ಎಣ್ಣೆ ದೀಪವನ್ನು ಹಚ್ಚಿಡಬೇಕು. ಅಷ್ಟೇ ಅಲ್ಲ, ಮತ್ತೆ ಅವಳನ್ನು ಕಟ್ಟೆಯ ಮೇಲೆ ಹಿಮ್ಮುಖವಾಗಿ ಕುಳ್ಳರಿಸಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಒಯ್ಯಬೇಕು. ಬೇಡವಮ್ಮ, ಎಂತ ಬೇಡ? ನೋಟ ಕಣ್ಣುಗಳನ್ನು ಕಿತ್ತು ತೆಗೆ. ಇದರಲ್ಲೂ ಅಪ್ಪನ ಮುಂದಲ ಕೈಗಳನ್ನು ಕತ್ತರಿಸಿ ಕಾಲುಗಳನ್ನು ಕಡಿದು ಎಲ್ಲಾದರೂ ಹಾಳು ಬಾವಿಗೆ ಬಿಸಾಡಿ ಬಾ. ಹಾಗೆ ಆಗಲಿ ತಾಯಿ. ಅಯ್ಯ, ವಂದಿಸಿಕೊಂಡಿದ್ದೇನೆ. ಬೇಡವಯ್ಯ, ನನಗೇನು ಮಾಡಬೇಡ. ಅಯ್ಯೋ, ಅಮ್ಮ ವಿಧ ವಿಧವಾದ ಶಿಕ್ಷೆಯನ್ನು ಕೊಡಬೇಕೆಂದಿದ್ದಾರೆ. ಮೊದಲಿನ ಶಿಕ್ಷೆ ಇವಳ ಕೂದಲನ್ನೊಮ್ಮೆ ಬೋಳಿಸಬೇಕು. ಆಗ ನೀನು ಚೆನ್ನಾಗಿ ಕಾಣ್ತಿ. ಮತ್ತೆ ಹೋಗ್ಬೋದು ಹುಡುಗರೊಟ್ಟಿಗೆ. ಆಯ್ತಾ? ಬೇಡವಯ್ಯ. ಅದೆಂತ ಮಾಡುದು? ಅದು ನಿನಗೆ ಬೇಡ. ಏನ್ ಮಾಡ್ತಿದ್ಯಾ? ಕೂತ್ಕೊಳ್ಳ್. ಆಯ್ತು. ಅಯ್ಯಯ್ಯೋ, ಕೇಶಮುಂಡನ. ಅಯ್ಯೋ, ಶಿವನೇ. ಕೂದಲನ್ನು ಬೋಳಿಸಿದ್ದೇನೆ. ಇನ್ನೇಕೆ? ಇನ್ನೇನು ಮಾಡುದು? ಸೆಗಣಿಯ ಕಟ್ಟೆಯನ್ನು ಕಟ್ಟಬೇಕೊಮ್ಮೆ ನೋಡ್ತೀನಿ. ಅಯ್ಯೋ, ದೇವರೇ. ಬೇಗ ಬೇಗದ ದೀಪದ ಎಣ್ಣೆ ಹಾಕುತ್ತೇವೆ. ಮತ್ತೆ ಇಷ್ಟು ಮಾತ್ರವಲ್ಲ, ಕತ್ತೆಯ ಮೇಲೆ ಕುಳ್ಳಿರಿಸಿ ಹಿಮ್ಮುಖವಾಗಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿಸ್ತೇವೆ. ನಡೆ! ಬೇಡವಯ್ಯ. ಅವರನ್ನು ನೋಡಿದ್ದು ಯಾವ ಕಣ್ಣುಗಳಲ್ಲಿ? ಇದೇ ಕಣ್ಣುಗಳಿಂದ. ಅವರನ್ನು ಒಪ್ಪಿದ ಕೈಗಳು ಯಾವುದು? ಇದೇ ಕಣ್ಣು.
ಹರ ಹರ ಈ ದುಃಖವನು ಮರುಕದಿಲ್ದ ಯಾರೊಡನೆ ಬೇಡಲಿ ಹರ ಹರ ವೀರರೊಡನೆ ಸೇರಿ ಸುಖಿಸುವಾಗ ಘೋರನೆ ದುರೆ ದುಃಖ ತಂದಿರೆ ಏನ ಮಾಡಲಿ ಕರುಣಹೀನನಾದೆ ಶಿವನೇ ಹರ 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 ಅಯ್ಯೋ ಶಿವ ಶಿವ, ಏನಾಗಿ ಹೋಯಿತು? ನನಗೆ ಇಂತಹ ಪರಿಸ್ಥಿತಿ ಒದಗಿ ಬಂತೆ. ಹೋದ ಜನ್ಮದಲ್ಲಿ ನಾನು ಎಂತಹ ಪಾಪವನ್ನು ಮಾಡಿದ್ದೇನೆಂದು ನನಗೆ ಈ ಜನ್ಮದಲ್ಲಿ ಈ ರೀತಿಯ ಶಿಕ್ಷೆಗಳನ್ನು ನೀಡುತ್ತಾ ಇದ್ದೀಯ ತಂದೆ. ಆ ಘೋರ ರೂಪಿಯು ನನ್ನ ಕೇಶ ಮುಂಡನವನ್ನು ಮಾಡಿ ಹೆಣ್ಣು ಕುಲಕ್ಕೆ ಅಪಮಾನವನ್ನು ಮಾಡಿಬಿಟ್ಟ. ಕಣ್ಣುಗಳನ್ನು ಕಿತ್ತು ಕಿತ್ತು ತೆಗೆದಿದ್ದಾನೆ. ಕೈ ಕಾಲುಗಳು ಇಲ್ಲವಾಗಿದೆ. ಇನ್ನು ನಾನೇನು ಮಾಡಲಿ? ನನ್ನನ್ನು ರಕ್ಷಿಸುವವರು ಯಾರಿದ್ದಾರೆ? ಯಾರೂ ಇಲ್ಲ ನನ್ನ ರಕ್ಷಣೆಗೆ. ಯಾರಾದರೂ ಬಂದು ನನ್ನನ್ನು ಕಾಪಾಡಿ ಕಾಪಾಡಿ ಕಾಪಾಡಿ. ಗುರುಗಳಿಂದ ಅನುಗ್ರಹಿತವಾದಂತಹ ಮಂತ್ರಾಸ್ತ್ರಗಳನ್ನೆಲ್ಲ ಆ ಘೋರರೂಪಿ ನುಂಗಿದ ಓಡುವುದರಲ್ಲಿ ನಿಪುಣರಾದುದರಿಂದ ಕಾಪಾಡಿ ನಾವು ಅಣ್ಣ ಕಾಪಾಡಿ. ಕಾಪಾಡಿ. ಎಲ್ಲೋ ಆತನಾದ ಕೇಳಿಸುತ್ತಿದೆ ಕೇಳಿಸುತ್ತಾ ಹೌದು ಇದೆ ತಮ್ಮ, ಅದು ರೂಪದ ಒಳಗಿಂದ ಹೆಣ್ಣಿನ ಸ್ವರ ಯಾರದ್ದಾಗಿರಬಹುದು? ಯಾರಾದರೇನು ಮೊದಲು ಎತ್ತಿ ನೋಡೋಣ. ಸರಿ ತಮ್ಮ. ಗುರುಗಳಿಂದ ಅನುಗ್ರಹಿತವಾದಂತಹ ಮಂತ್ರಾಸ್ತ್ರಗಳಿಂದ ಇವರಲ್ಲಿ ಆದಂತಹ ಗಾಯಗಳನ್ನು ಗುಣಮಾಡಿಸೋಣ. ಕಮಲ ಕುಂತಲೆ, ಯಾ ನೀನು ನಿನಗೆ ಈ ಸ್ಥಿತಿ ಹೌದು. ಹೇಗೆ ಬಂತು? ಆ ಘೋರ ರೂಪಿಯಿಂದ ನನಗೆ ಈ ಸ್ಥಿತಿ ಬಂದೊದಗಿತು. ಘೋರ ರೂಪಿ? ಹ, ಯಾರು ಈ ಘೋರ ರೂಪಿ? ದೇವಿ ಇದ್ದಂತಹ ವರಹ ಮಾಲಿಕೆಯಿಂದ ಆ ಘೋರ ರೂಪಿಯು ಉದ್ಭವವಾಗುತ್ತಾನೆ. ಹ. ಆತನು ಮಾತೆಯ ಆಜ್ಞೆಯಂತೆ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುತ್ತಾನೆ. ಹೌದೇ? ಹ, ಹಾಗಾದರೆ ನಿನ್ನ ರಾಣಿಯನ್ನು ಸೋಲಿಸುವುದಕ್ಕೆ ಸಾಧ್ಯವಿಲ್ಲವೇ? ಸಾಧ್ಯ ಇದೆ. ಆ ವರಹ ಮಾಲಿಕೆಯನ್ನು ಅಪಹರಿಸಬೇಕು ಅಷ್ಟೇ. ಕತ್ತಲ್ಲಿರುವಂತಹ ವರಹ ಮಾಲಿಕೆಯನ್ನು ಅಪಹರಿಸುವುದಾದರೂ ಹೇಗೆ? ಹ, ನನ್ನಲ್ಲೊಂದು ಉಪಾಯವಿದೆ. ಏನು? ತಾಯಿಯು ನಾನು ಯುದ್ಧಕ್ಕೆ ಬರುವಾಗ ನನಗೆ ಅದೃಶ್ಯಾಂಜನವನ್ನು ನೀಡಿದ್ದಾಳೆ. ಇದನ್ನು ಯಾರು ಧರಿಸುತ್ತಾರೋ ಹ. ಅವರಿಗೆ ಎಲ್ಲರೂ ಕಾಣಿಸುತ್ತಾರೆ. ಓಹೋ. ಆದರೆ ಅವರಿಗೆ ಯಾರೂ ಕೂಡ ಕಾಣಿಸಲು ಸಾಧ್ಯ ಸಿಗುವುದಿಲ್ಲ. ಹ, ಅದೃಶ್ಯಾಂಜನವೇ? ಹ, ಎಲ್ಲಿಂಟು? ಇದು ತೆಗೆದುಕೋ. ಓ ತಮ್ಮ, ಇದರ ಪ್ರಯೋಗ ಮಾಡಬೇಕಲ್ಲ. ಇದರ ಮೇಲೆ ನನಗೆ ಸ್ವಲ್ಪ ನಂಬಿಕೆ ಇಲ್ಲ. ನಂಬಿಕೆ ಬರುವ ಹಾಗೆ ನಾವು ಏನಾದ್ರೂ ಒಂದು ಇದರ ಪ್ರಯೋಗ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. ಯಾವುದಕ್ಕೆ ಇದನ್ನೊಮ್ಮೆ ಧರಿಸಿ ನೋಡುತ್ತೇನಂತೆ. ಅಮ್ಮ, ಅಣ್ಣ ಏ, ಎಲ್ಲಿ ಹೋದ? ಕಾಣಿಸ್ತಿದ್ದೀನಾ? ಅಣ್ಣ ಎಲ್ಲಿ ಹೋದ್ಯಾ? ಏ, ಅಣ್ಣ ಇಲ್ಲೇ ಇದ್ದೇನೆ. ಎಲ್ಲಿದ್ದೀಯೋ? ಓ, ಈಗ ಧೈರ್ಯ ಬಂತು. ಅದೃಶ್ಯಾಂಜನವನ್ನು ಹರಿಸುತ್ತೇನಂತೆ. ಅಮ್ಮ, ಈಗ ನಂಬಿಕೆ ಬಂತು. ತಡ ಮಾಡುವುದಲ್ಲ. ಶಶಿಪ್ರಭೆಯ ಅಂತಃಪುರವನ್ನು ಪ್ರವೇಶಿಸಿ ಅವರಲ್ಲಿರುವಂತಹ ವರಾಮಾಲಿಕೆಯನ್ನು ವಶಪಡಿಸಿಕೊಳ್ಳೋಣ. ಹಾಗೆ ಆಗಲಿ. ತಡ ಮಾಡುವುದಲ್ಲ.
ಜನವ ಕ್ಷಣದೊಳಗತಿ ಅರಮನೆಯ ಪುಕ್ಕು ಅಂತಃಪುರವಾಯಿಸುತ್ತ ಶಶಿ ಪ್ರಭೆಯ ನೋಡಿ ಮಾಲೆಯ ನೋಡಿ ತಿಂದ ಮಾತಾಡತಿಗೆ ಜನು ಮನದಿ ಸರಿಯಾದ ಸಮಯ. ನಾನು ಇಲ್ಲಿ ಬಂದುದಕ್ಕೆ ಸರಿಯಾದ ಫಲ ದೊರಕಿತು. ಅರರೆ ಇದುವೆ ಸಮಯ ಫಲ ದೊರೆದುದು ಬಂದುದಕ್ಕೆ ಫಲ ಅರರೆ ಇದುವೆ ಸಮಯ ಫಲ ದೊರೆದುದು ಬಂದುದಕ್ಕೆ ಫಲ ವರಹ ಮಾಲೆ ಧರಿಸಲಿಲ್ಲ ಬರಿದೆ ಒಳಗಿ ಹೇಳು ಸುಳ್ಳಲ್ಲ ಮಾಲೆ ಇರುವುದು ಮಂಚಕರದ ಮೇಲೆ ಇದುವೆ ಏನು ಚಂದ ಮಾಲೆ ಇರುವುದು ಮಂಚಕರದ ಮೇಲೆ ಇದುವೆ ಏನು ಚಂದ ಶೀಲಲಾಮಗೈದ ನಿಲ್ದು ಪಾಲಿಸಲ್ಗೆ ನಮ್ಮನಿಂದು ಅರರಿಗಿದುವೆ ಸಮಯ ಫಲ ಬರುತ್ತದು ಬಂದುದಕ್ಕೆ ಫಲ ಇದುವೇ ಸರಿಯಾದ ಸಮಯ. ರೋಗಿ ಬಯಸಿದ್ದು ಹಾಲು, ವೈದ್ಯರು ಸೂಚಿಸಿದ್ದು ಅದನ್ನೇ ಎಂಬಂತಾಯಿತು. ಓಹೋ, ಬಂದು ನೋಡುತ್ತೇನೆ. ಶಶಿಪ್ರಭೆ ಗಾಢವಾದ ನಿದ್ರೆಯಲ್ಲಿದ್ದಾನೆ. ವರಹ ಮಾಲಿಕೆಯನ್ನು ಧರಿಸಲಿಲ್ಲ, ಮಂಚದ ಮೇಲಿರಿಸಿದ್ದಾಳೆ. ಹಾಗಾದರೆ ಏನು ಮಾಡೋಣ? ಅವಳಲ್ಲಿರುವಂತಹ ವರಹ ಮಾಲಿಕೆಯನ್ನು ಅಪಹರಿಸುತ್ತೇನಂತೆ. ವರಹ ಮಾಲಿಕೆ ನನ್ನ ವಶವಾಯಿತು. ಇನ್ನೇನಾಗುತ್ತದಂತೋ ಕಾದು ನೋಡುತ್ತೇನೆ. ಇತನ ಶಶಿ ಪ್ರಭೆಯೋ ನಿದ್ದೆಗಿಂದೆದ್ದು ಬೇಗ ನಿದ್ದೆಗಿಂದೆದ್ದು ಬೇಗ ಹಸ್ತದೊಳು ತಡವರಿಸುತ್ತ ಹಸ್ತದೊಳು ತಡವರಿಸುತ್ತ ಸರವಿಲ್ಲದಾಗ ಹುಡುಕಿ ನೋದಳು ಹುಡುಕಿ ನೋದಳು ಮೂರ್ಛೆ ಬಿದ್ದು ಶಶಿ ಪ್ರಭೆಯೋ ಆರ ಕೈ ಸೇರಿತು ಬಂಗಾರದ ಹಾರವೋ ಆರ ಕೈ ಸೇರಿತು ಬಂಗಾರದ ಹಾರವೋ ಯಾರು ಬಂದು ತೋರದಂತೆ ಸಾರಿ ಒಯ್ದರು ಯಾರು ಬಂದು ತೋರದಂತೆ ಸಾರಿ ಒಯ್ದರು ಹರನ ಸತಿಯ ಕರುಣದಿಂದ ತಲೆಗೆ ಮೇಲೆ ಅರಸಿಗೆ ನಿಜೆ ಹರನ ಸತಿಯ ಕರುಣದಿಂದ ತರೆಯ ಮೇಲೆ ಅರಸಿಗೆ ನಿಜೆ ತರೆಯ ಮೇಲೆ ಅರಸಿಗೆ ನಿಜೆ ಮೆರೆಸಿದ ವರಹ
ಕುಳಿತವರ ಮಾಲೆಯಲ್ಲಿ ಪೋಯಿತೋ ಮಾಲೆಯಲ್ಲಿ ಪೋಯಿತೋ ಎಲ್ಲಿ ಪೋಯಿತು ಆರ ಕೈ ಸೇರಿತೋ ಹಾರಕ್ಕಾಗಿ ಎಲ್ಲೆಡೆ ಅರಸಿದರೂ ಕಾಣದು. ನಾನು ಮಹಾರಾಣಿಯಾಗಿ ಮೆರೆಯಲು ಆ ಹಾರವೇ ಕಾರಣ. ಮಾತೆಯ ದಯ ಹಾರದ ಮೇಲಿತ್ತು. ಈ ರೀತಿಯಾದಂತಹ ಅಭಿಮಾನಿ ವರ್ಗಕ್ಕೆ ಆ ಹಾರಕ್ಕಿಂತ ಶಕ್ತಿಯೇ ಕಾರಣ. ತಾಯಿ, ನಾನು ಮಾಡಿದ ಪೂಜೆ ಪುರಸ್ಕಾರಗಳಿಂದಾಗಲಿ ಆಚಾರ ವಿಚಾರಗಳಿಂದಾಗಲಿ ನಿನಗೇನಾದರೂ ತೊಂದರೆ ಉಂಟಾಯಿತೆ? ನಿನ್ನ ಅನುಗ್ರಹದಿಂದಲೇ ನಾನು ಇಷ್ಟು ಮೇಲಕ್ಕೆ ಬಂದವಳು. ಇಂದು ನಿನ್ನ ಅನುಗ್ರಹವೇ ಇಲ್ಲವೆಂದ ಮೇಲೆ ನಾನು ಬದುಕಿ ಏನು ಪ್ರಯೋಜನ? ಅಯ್ಯೋ, ಎಲ್ಲಿ ಹೋಯಿತು ನನ್ನ ಹಾರ? ಆ ಶಿವನೇ! ಶಶಿಪ್ರಭೆ, ಹಾ? ದುಃಖಿಸಬೇಡ. ಯಾರು ನೀನು? ನಿನ್ನ ಸರ ನನ್ನ ಬಳಿಯಲ್ಲಿದೆ. ಯಾರು ನೀನು? ಎಲ್ಲಿರುವೆ? ಅಂತಹ ಸಾಮರ್ಥ್ಯ ನಿನ್ನಲ್ಲಿದ್ದರೆ ನನ್ನ ಮುಂದೆ ಬಾ. ನನ್ನನ್ನು ಕಾಣುವ ಆಸೆ. ಹಾಗಾದರೆ ಅದೃಶ್ಯಾಂಜನವನ್ನು ಅರಸುತ್ತೇನಂತೆ. ಜಾಣದ ಹೂದೆಲವ ವಿದ್ಯೆಯ ತಿಳಿಸುವೆನು. ನೀನು ಜಾಣನೆಂಬುದೇನೆ ಸಂಶಯವೇ ಇಲ್ಲ. ಕಳ್ಳತನದಲ್ಲಿ ನಿನ್ನ ಪ್ರಾವೀಣ್ಯತೆ ಏನೆಂಬುದನ್ನು ನಾನು ಚೆನ್ನಾಗಿ ಅರ್ಥೈಸಿಕೊಂಡೆ. ಇನ್ನೊಬ್ಬಳು ಮಲಗಿ ನಿದ್ರಿಸುತ್ತಿದ್ದಾಗ ಯಾರ ರೀತಿಯಲ್ಲಿ ಒಳತುಪ್ಪು ಹಾರವನ್ನು ಕಟ್ಟಿರುವೆ. ನಿನ್ನ ಸಾಮರ್ಥ್ಯವನ್ನು ಯಾರಾದರೂ ಮೆಚ್ಚಲೇಬೇಕು. ಕಳ್ಳರ ಕುಲ ಗುರು ನೀನು. ಆದರೆ ನಾನು ಹಾಗೆ ಮಾಡಲಿಲ್ಲ. ಇಲ್ಲಿ ಕೇಳು, ಇಂದಿನಿಂದ ನಿನ್ನ ದೈವಾನುಗ್ರಹ ನಿನ್ನ ಕೈ ತಪ್ಪಿ ಹೋಯಿತು. ದೈವದತ್ತವಾದಂತಹ ವರಹ ಮಾಲಿಕೆ ನನ್ನ ವಶವಾಯಿತು. ಒಳ್ಳೆಯ ಮಾತಿನಲ್ಲಿ ಕಾಲಿಗೆ ಬಿದ್ದು ಶರಣಾಗು, ನಿನ್ನನ್ನು ಹೊರೆಯುತ್ತೇನೆ. ನನ್ನಲ್ಲಿ ದೈವ ಬಲವಿಲ್ಲದಿದ್ದರೇನು, ದೇಹ ಬಲವಿದೆ. ನಿನ್ನಲ್ಲಿ ಸಾಮರ್ಥ್ಯವಿದ್ದರೆ ನನ್ನನ್ನು ಎದುರಿಸು. ನೋಡೋಣ.
ಸೋಲ ರಣದಿ ಮಕ್ಕಳೇ, ಅಮ್ಮ ಶಶಿಪ್ರಭೆ ಮಮಶ್ರೀಯ ಭಕ್ತಳು. ಅಂತೆಯೇ ಈ ಬಾಲರು ಹರಿಭಕ್ತರು. ಇಂದು ನಿನ್ನ ಶ್ರೀರಾಜ್ಯವನ್ನು ಪ್ರವೇಶಿಸಿದ ಇವರು ದೇವಪ್ರೀತಿಯನ್ನು ಪಡೆದವರು. ಹಾಗಾಗಿ ನಿಮ್ಮಲ್ಲಿ ಹೋರಾಟ ಸಲ್ಲ ಮಕ್ಕಳೇ. ನೀವಿರುವರು ನನ್ನ ಪ್ರಿಯ ಭಕ್ತರಾದ್ದರಿಂದ ಇಲ್ಲಿ ಸಂಧಾನ ಅವಶ್ಯ. ಆದ್ದರಿಂದ ನಾ ಹೇಳಿದ ಮಾತನ್ನು ಸರಿಯಾಗಿ ಕೇಳಿಸಿಕೊಳ್ಳಿ ಮಕ್ಕಳೇ. ಒಂದೇನಪ್ಪಣೆ ತಾಯೇ. ಎನ್ನ ಮಾತನೆ ಮೀರದೀಕ್ಷಣ ರನ್ನ ಶಶಿ ಪ್ರಭೆಯ ಭ್ರಮರ ಕುಂತಣೆಯನ್ನು ವರಿಸುವುದು ಮತ್ತ ಕಮಲಗಾಂಧಿಯಲ್ಲೋ ನಿಲ್ಲ ತಮ್ಮನು ವರಿಸಬೇಕಿನು ತಾಯೆ ಸಂಶಯ ಬೇಡ ಮನದಿ ಸಂಶಯ ಬೇಡ ಮನದಿ ಸನ್ನಿಹಿತವಾಗಿ ಗಾಧವ ವಿಧಿಯಳು ಬಿರಚಿಪುದು ಲಗ್ನವನೆನುತ ಅಭಯವಿದ್ದಳು ಶ್ರೀದೇವಿ ಮಕ್ಕಳೇ ಎನ್ನ ಮಾತ ಮೀರದಿ ಕ್ಷಣದಲ್ಲಿ ಮಂಗಳವಾಗಲೇನು ಕರಸಿ ಬೀಳ್ಕೊಂಡಳು ಆ ಅಮ್ಮ, ಶಶಿಪ್ರಭೆ ಮತ್ತು ಕಮಲ ಪುತ್ಥಳಿಯನ್ನು ಕಿರಿಯವನಾದ ಮಾರ್ತಾಂಡಧ್ವಜನು ವರಿಸಲಿ. ಹಾಗೆಯೇ ಕಮಲಗಂಧಿನಿಯನ್ನು ಕಮಲಧ್ವಜನು ವರಿಸಲಿ. ಮುಂದೆ ಶಶಿಪ್ರಭೆ ಮತ್ತು ಮಾರ್ತಾಂಡದ ಜೀವನ ಫಲವಾಗಿ ಓರ್ವಾಕೆ ಕುವರಿಯು ಹುಟ್ಟಿಕೊಂಡು ಆಕೆಯು ಲೋಕಪ್ರಸಿದ್ಧಿಗೊಳ್ಳುತ್ತಾಳೆ. ನನ್ನನ್ನು ಹೀಗೆ ಬರಿಸಿಕೊಂಡು ಬಂದಿರೆಂತಾದರೆ ನಿಮ್ಮನ್ನು ಉತ್ತರೋತ್ತರವಾಗಿ ಪರಿಣಿತ ಅಭಿವೃದ್ಧಿಯನ್ನು ದಯಪಾಲಿಸುತ್ತೇನೆ. ಈಗ ಅದೃಶ್ಯಳಾಗ್ತೇನೆ. ಅದೃಶ್ಯಳಾಗ್ತೇನೆ. ಶಶಿಪ್ರಭೆ, ಈ ವಿಚಾರದಲ್ಲಿ ನಾವು ಅಮಾಯಕರು. ಒಂದು ವೇಳೆ ಶ್ರೀದೇವಿ ಕಾಣಿಸಿಕೊಳ್ಳದಿರುತ್ತಿದ್ದರೆ ಏನಾಗುತ್ತಿತ್ತೋ ಯಾರಿಗೆ ಗೊತ್ತು. ಹೌದು. ನಿನ್ನಿಂದಾಗಿ ಶ್ರೀದೇವಿಯ ದರ್ಶನವಾಯಿತು. ತಮ್ಮನು ಕಮಲಗಂಧಿನಿಯನ್ನು ನಾನು ನಿಮ್ಮೀರ್ವರನ್ನು ವರಿಸುತ್ತೇನೆ. ಇಂದಿಗೆ ಸುದಿನವೇ ಪ್ರಾಪ್ತಿಯಾಯಿತು. ಕೂಡಲೇ ನಾಡಿಗೆ ತೆರಳಿ ಗುರು ಹಿರಿಯರ ಸಮ್ಮುಖದಲ್ಲಿ ಅದ್ದೂರಿಯ ವಿವಾಹವಾಗೋಣ. ಈ ಸುಂದರವಾದಂತಹ ಸನ್ನಿವೇಶದಲ್ಲಿ ಶಶಿಪ್ರಭಾ ಪರಿಣಯ ಎಂಬ ಕಥಾಭಾಗವನ್ನು ಯಾರು ಆಡುತ್ತಾರೋ, ಯಾರು ಆಡಿಸುತ್ತಾರೋ, ಯಾರು ನೋಡುತ್ತಾರೋ, ಯಾರು ನೋಡುವುದಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತಾರೋ ಅವರಿಗೆಲ್ಲರಿಗೂ ಆರಾಧ್ಯ ದೇವರಾದಂತಹ ಶ್ರೀ ವಿಘ್ನೇಶ್ವರ ಸ್ವಾಮಿಯು, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕೂಡ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲೆಂದು ಹೇಳುತ್ತಾ ಕತೆಗೆ ಮಂಗಲವನ್ನು ಹಾಡುವುದಕ್ಕೆ ಭಾಗವತರಲ್ಲಿ ಅಪ್ಪಣೆಯನ್ನು ಪ್ರೇರೇಪಿಸುತ್ತೇನೆ. ಭದ್ರಂ ಕಾದರ್ಪಗೆ ಸುಮನೋಹರಗೆ ಇಂದು ಮುಖಿಗೆ ಶುಭ ಕೋಮಲೆಗೆ ಬೃಂದಾರಕ ಸತಿಯರು ನಲವಿಲ್ದ ಬೃಂದಾರಕ ಸತಿಯರು ನಲವಿಲ್ದ ಪಾಳಯಾಸ ಬೀರುತ ಮುದರಿಲ್ದ ಪಾದುರಪಾಗಲಿ ಪಾಳವದೆನು ತನಿಯೇ ಕೂದಲದ ರತಿಯ ಬೆಳಗಿದರು ಶೋಭಾನ
ಅವರ ಪ್ರತಿಭೆಗಳನ್ನು ಇಲ್ಲಿ ತೋರಿಸಿದ್ದಾರೆ. ಅದಕ್ಕೆ ಕಾರಣೀಕರ್ತರು ಅಶ್ವಥ್ ಮಂಜನಾಡಿ ಅವರು. ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಹಾಗೆ ಗೌರವ ಸಲಹೆಗಾರರಾಗಿ ಸಹಕರಿಸಿದವರು ಸಹೋದರದ್ವಯರಾದ ಸದಾಶಿವ ಆಳ್ವ ತಲಪಾಡಿ ಮತ್ತು ದೇವಿ ಪ್ರಸಾದ್ ಆಳ್ವ ಅವರುಗಳಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ತಂಡವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿರುವಂತಹ ಸಂಸ್ಥೆಯ ಸಂಚಾಲಕರಾದ ನಾರಾಯಣ್ ಗಜೆ ಮತ್ತು ಸದಾಶಿವಾಚಾರ್ಯ ಕಿನ್ಯತಚ್ಚಾನಿ ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸಮಿತಿಯ ಗೌರವಾನ್ವಿತ ಸದಸ್ಯರುಗಳು ಈ ಒಂದು ಮಕ್ಕಳಿಗೆ ಸ್ಮರಣಿಕೆಯನ್ನು ನೀಡಬೇಕು. ಹೃತಿಕಾ ಶೆಟ್ಟಿ, ಮುಖೇಶ್ ಮೀನಾದಿ ಕಿನ್ಯ, ಹೇಮಂತ್ ಆಚಾರ್ಯ ನೆತ್ತಿಲ, ಮೋಕ್ಷಾ ಕಜೆ, ವಂಶಿ ದೇವಿಪುರ, ಪವನ್ ಪಿಲಿಕೂರು, ತಿಲಕ್ ರಾಜ್ ಶೆಟ್ಟಿ, ಅಶ್ವಿನ್ ಕನಕಮುಗಿಯರು, ಅತಿಥಿ ಕೃಪಾ, ಮಾನ್ವಿ, ನಿಶಾನ್, ತ್ರಿಶಾಂತ್ ಶೆಟ್ಟಿ, ಆದಿತ್ಯ, ಪ್ರತೀಕ್ಷಾ ಕಜೆ, ಮೇಘಶ್ರೀ ಕಜೆ, ಸನ್ನಿಧಿ ಆಚಾರ್ಯ, ಮಧುಸೂದನ್ ಕಜೆ, ದೀಕ್ಷಾ ಆಚಾರ್ಯ ಕನಕಮುಗಿಯರು ಕಿನ್ಯ. ಹಾಗೆ ಹಿಮ್ಮೇಳದಲ್ಲಿ ಸಹಕರಿಸಿದವರು ಭಾಗವತರಾಗಿ ಜಿಲ್ಲೆಯ ಪ್ರಬುದ್ಧ ಭಾಗವತರಾದಂಥ ಹೆಸರಾಂತ ಭಾಗವತರಾದಂಥ ಧೀರಜ್ ರೈ ಸಂಪಾಜೆ ತಮ್ಮ ಸುಶ್ರಾವ್ಯವಾದ ಕಂಠದಿಂದ ಈ ಒಂದು ಮಕ್ಕಳ ಯಕ್ಷಗಾನ ಪ್ರದರ್ಶನಕ್ಕೆ ವಿಶೇಷವಾದ ಮೆರುಗನ್ನು ಕೊಟ್ಟಿದ್ದಾರೆ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಕಲಾಭಿಮಾನಿಗಳಾದ ತಮ್ಮ ಪರವಾಗಿ ಹಾಗೆ ಸಾರ್ವಜನಿಕ ಗಣೇಶ ಸೇವಾ ಸಮಿತಿಯ ಪರವಾಗಿ ವಿಶೇಷವಾದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಧೀರಜ್ ರೈ ಸಂಪಾಜೆ ಅವರಿಗೆ. ಹಾಗೆ ನಮ್ಮ ಊರಿನ ಒಂದು ಪ್ರತಿಭೆ ಚೆಂಡೆವಾನದಲ್ಲಿ ಹೆಮ್ಮೆಯನ್ನು ಪಡೆದಂತಹ ಕಲಾವಿದ ಮಯೂರ್ ನಾಯಿಗ ಮಾಡೋರು ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮದ್ದಲೆಯಲ್ಲಿ ನಮ್ಮ ಹತ್ತಿರದ ಊರಿನವರಾದಂಥ ಮುಡಿಪಿನ ಕುಸುಮಾಕರ್ ಮುಡಿಪು ಇವರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೋರ್ವ ನಮ್ಮೂರಿನ ಬಾಲ ಕಲಾವಿದ ಯುವ ಪ್ರತಿಭೆ ಅಂತೇಳಿ ಹೇಳ್ಬೋದು, ಕೀರ್ತನ್ ನಾಯಿಗ ಮಾಡೋರು ಚೆಂಡೆವಾದಕರಾಗಿದ್ದು ಇವತ್ತಿನ ಈ ಯಕ್ಷಗಾನ ಪ್ರದರ್ಶನದಲ್ಲಿ ಚಕ್ರತಾಳವನ್ನು ಬಾರಿಸುವುದರೊಂದಿಗೆ ಈ ಯಕ್ಷಗಾನದ ಯಶಸ್ಸಿನಲ್ಲಿ ತನ್ನ ಪಾಲನ್ನು ಕೂಡ ಅವರು ನೀಡಿದ್ದಾರೆ. ಕೀರ್ತನ್ ನಾಯಿಗ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಘ್ನ ನಿವಾರಕನಂತ ಶ್ರೀ ಗಣಪತಿ ದೇವರನ್ನು ಮನಸಾರೆ ಸ್ಮರಿಸುತ್ತಾ ಇಂದಿನ ಈ ಕಲಾವೇದಿಕೆಯಲ್ಲಿ ಈ ಯಕ್ಷಗಾನ ಪ್ರದರ್ಶನ ಮಾಡುವರೆ ಅವಕಾಶವನ್ನು ನಿರ್ಮಿಸಿಕೊಟ್ಟಂಥ ಈ ಸಂಸ್ಥೆಯ ಎಲ್ಲ ನಮ್ಮ ಸರ್ವಜನ ಬಂಧುಗಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾವು ಅರ್ಪಿಸುತ್ತೇವೆ. ಕೇಶವ ಶಿಶು ಮಂದಿರವು ಕಳೆದ 30 ವರ್ಷಗಳಿಂದ ಕೇವಲ ಕಲೆ ಮಾತ್ರ ಅಲ್ಲ, ಬೇರೆ ಬೇರೆ ಸೇವಾ ಮೂಲಕ ಜನಮನವನ್ನು ಗೆದ್ದಿದೆ. ಜನರಿಗೆ ಸಂಸ್ಕಾರ ಕೊಡುವಂಥ ವ್ಯಕ್ತಿ ನಿರ್ಮಾಣದ ಕೆಲಸವನ್ನು ಕಳೆದ 30 ವರ್ಷಗಳಿಂದ ಮಾಡುತ್ತಾ ಬಂದಿದೆ. ಅದು ಬೇಸಿಗೆ ಶಿಬಿರ ಆಗಿರ್ಬೋದು, ಬಾಲಗೋಕುಲ ಆಗಿರ್ಬೋದು, ಮಾತೃಮಂಡಲಿ, ಸಾಮೂಹಿಕ ಹುಟ್ಟುಹಬ್ಬ, ವರಮಹಾಲಕ್ಷ್ಮಿ ವ್ರತಾಚರಣೆ, ನವದಂಪತಿ ಸಮಾವೇಶ, ಹೀಗೆ ವಿವಿಧ ಸ್ತರಗಳಲ್ಲಿ ಈ ಸಂಸ್ಥೆಯು ಸೇವೆಯ ಮೂಲಕ ಜನರಲ್ಲಿ ಸಂಸ್ಕಾರಯುತವಂಥ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ. ಇನ್ನು ಮುಂದೆಯೂ ಕೂಡ ನಮ್ಮ ಉಳ್ಳಾಲ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಈ ಸಂಸ್ಕಾರಯುತವಂಥ ಶಿಕ್ಷಣ ದೊರೆಯಬೇಕೆಂಬ ಹಂಬಲ ನಮ್ಮದು. ಅದಕ್ಕೆ ಕೊಡಬೇಕಾದಂತೂ ನೀವು ಬೆಂಬಲ. ಈ ರೀತಿ ನಮ್ಮ ಯಕ್ಷಗಾನ ತಂಡಕ್ಕೆ ಇಲ್ಲಿ ಪ್ರದರ್ಶನ ಮಾಡುವರೆ ಅವಕಾಶವನ್ನು ಕೊಟ್ಟಿದ್ದೀರಿ. ನಮ್ಮೊಂದು ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾಶಿತ ಕಲಾ ಸಂಪದ ಎಂಬುದು ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿಯ ನಾಮಾಂಕಿತದಿಂದ ಈ ಸಂಸ್ಥೆ, ಈ ತಂಡ ವಿವಿಧ ಊರುಗಳಿಗೆ ಹೋಗಿ ತನ್ನ ಕಲಾ ಪ್ರದರ್ಶನವನ್ನು ಪ್ರದರ್ಶಿಸುತ್ತಿದೆ. ಆದರೆ ಇನ್ನು ಮುಂದೆಯೂ ಇಂತಹ ಕಲಾ ಸೇವೆ ಮಾಡುವಂಥ ಸೌಭಾಗ್ಯವನ್ನು ನಮಗೆ ಮಹಾಗಣಪತಿ ದೇವರು, ಈ ಕ್ಷೇತ್ರದ ಸೋಮನಾಥ ದೇವರು, ನಾವು ಆರಾಧನೆ ಮಾಡಿಕೊಂಡು ಬಂದಂಥ ನಮ್ಮ ಆರಾಧ್ಯ ಮಾತೆ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವರು ಇನ್ನೂ ಹೆಚ್ಚಿನ ಈ ಕಲಾ ಪ್ರದರ್ಶನವನ್ನು ಮಾಡುವಂಥ ಸೌಭಾಗ್ಯವನ್ನು ನಮಗೂ ನಿಮಗೂ ನಮ್ಮೆಲ್ಲರಿಗೂ ಕೊಡಲಿ. ಮುಂದೆಯೂ ಕೂಡ ಈ ಕಲಾ ಪ್ರದರ್ಶನ ಒಳ್ಳೆಯ ರೀತಿಯಿಂದ ಮೂಡಿ ಬರಲಿ. ಎಲ್ಲ ನಮ್ಮ ಸಮಾಜದ ಮಕ್ಕಳು ಕಲೆಯೊಂದಿಗೆ ನಮ್ಮ ಪರಂಪರೆಯನ್ನು, ನಮ್ಮ ಚರಿತ್ರೆಯನ್ನು ತಿಳಿಯುವಂಥ ಅವಕಾಶ ಶ್ರೀದೇವಿ ನಮಗೆಲ್ಲರೂ ಅನುಗ್ರಹಿಸಿ ಅಂತ ಹೇಳುತ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಜೈ ಹಿಂದ್.